ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಕೀರ್ತಿ. ಅಂತರಾಳ ಇದು ಆಂತರ್ಯದ ನೋವಿನ ಕಥೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಬಾರಿ ಒಬ್ಬರು ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ನಾನು ನಿಮ್ಮ ಎದುರು ತರ್ತೇನೆ, ಅವರ ಮಾತುಗಳನ್ನು ನಿಮ್ಮ ಎದುರು ಇಡ್ತೇನೆ. ಆದರೆ ಈ ಬಾರಿ 1ನೇ ಕ್ಲಾಸಿಂದ ಒಂದೇ ಕನಸನ್ನು ಕಂಡುಕೊಂಡು ಆ ಒಂದು ಕನಸಿಗೆ ಸಾಕಾರವಾಗಿ ಪ್ರತಿಯೊಂದು ಕೆಲಸಗಳನ್ನು ಮಾಡಿ ಈಗ ಎಲ್ಲರಿಗೂ ಸ್ಫೂರ್ತಿಯಾಗುವಂತೆ ನಿಂತುಕೊಂಡಂತಹ ಅರ್ಷಿಯಾ ತನು ವಿಟ್ಲ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ತಡ ಮಾಡದೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಓಕೆ. ಅರ್ಷಿಯಾ ತನು ವಿಟ್ಲ ಈ ಹೆಸರು ಒಂದೇ ಒಂದು ವಿಚಾರಕ್ಕೆ ಕೇಳ್ತಾ ಇದೆ, ಯಕ್ಷಗಾನ. ಬಹುಶಃ ಎಲ್ಲರ ಇಂಟರ್ವ್ಯೂ ಮಾಡುವಾಗ ಮೊದಲು ತಂದೆ ತಾಯಿಯಿಂದ ಶುರು ಮಾಡ್ತೇವೆ, ಕುಟುಂಬದಿಂದ ಶುರು ಮಾಡ್ತೇವೆ, ಬಾಲ್ಯ ಜೀವನದಿಂದ ಶುರು ಮಾಡ್ತೇವೆ. ನಾನು ನಿಮಗೆ ಮೊದಲನೇ ಪ್ರಶ್ನೆ ಹಾಕ್ತಾ ಇರುವಂಥದ್ದು, ಯಕ್ಷಗಾನ ಅಂತ ಹೇಳಿದರೆ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್? ಅದೇ ನೀವೀಗ ವರ್ಡ್ ಹೇಳಿದ್ರಲ್ಲ, ಯಕ್ಷಗಾನವೇ ಲೈಫ್. ಇನ್ನು ಇಂಪಾರ್ಟೆಂಟ್ ಹೇಳಲಿಕ್ಕೆ ಇಲ್ಲ ಅಲ್ವಾ ಯಕ್ಷಗಾನ. ನಾನೀಗ ಅರ್ಷ್ಯಾ ತಾನು ಮುಂಚೆಲ್ಲೇ ಇತ್ತು, ಅದರ ಎದುರು ಯಕ್ಷಗಾನ ಅದೇ ಲೈಫ್, ಮುಂದೆ ಸಹ ಹಿಂದೆ ಸಹ ಇವಾಗನು. ವೆರಿ ಗುಡ್. ಸೊ ನೀವು ಇಷ್ಟು ನಿಮ್ಮನ್ನು ನೋಡಿದ್ರೆ ಅನಿಸುತ್ತೆ ತುಂಬ ತಾಳ್ಮೆ ಇದೆ, ಅಥವಾ ತುಂಬ ಕ್ವೈಟ್, ಅಥವಾ ಎಲ್ಲವನ್ನ ಕೇಳಿಸ್ಕೊಳ್ತಾರೆ ಅಂತ. ನೀವು ನಿಜ ಜೀವನದಲ್ಲೂ ಹೀಗೆ ಇರುವುದಾ, ಅಥವಾ ತುಂಬ ಗಟ್ಟಿ ಜೀವಿಯಾ? ಇಲ್ಲ, ನಾನು ಸೈಲೆಂಟ್ ಅಲ್ಲ. ಸೈಲೆಂಟ್ ಇವಾಗ ಅಂದ್ರೆ ಸೈಲೆಂಟ್ ಅಂತ ಅಲ್ಲವಲ್ಲ, ನಾನು ಜೋರೆ ಅಂದ್ರೆ ಮಾತಾಡೋದೆಲ್ಲ ಜಾಸ್ತಿ ಓವರ್ ಮಾತಾಡ್ತೇನೆ, ಬಿಟ್ರೆ ಮಾತಾಡ್ತಾ ಇರ್ತೇನೆ. ಆದ್ರೆ ಕೆಲವು ವಿಷಯದಲ್ಲಿ ಸೈಲೆಂಟ್. ಸೊ ಇಂಟರ್ವ್ಯೂ ಕೊಟ್ಟು ನಿಮಗೂ ಅಭ್ಯಾಸ ಆಗಿರ್ತದೆ ಯಾವುದಕ್ಕೆ ಎಷ್ಟು ಮಾತಾಡಬೇಕು ಅಂತ. ಸೊ ಆದರೆ ಇವತ್ತು ನಾನು ನಿಮ್ಮನ್ನು ಕೆಡಕ್ತೇನೆ. ಎಸ್. ಸೊ ನಿಮ್ಮ ಜೀವನದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ? ಖಂಡಿತ. ಬಹುಶಃ ಈ ಬಾರಿ ಕೇಳಲಿಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಡಾಕ್ಯುಮೆಂಟ್ರಿಯೇ ಆಗ್ತಾ ಇದೆ. ಸೊ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇಂಥ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು ನಮ್ಮ ಐಡೆಂಟಿಟಿ ತೋರಿಸೋದು ಬೇರೆ, ಆದರೆ ನಮ್ಮ ಜೀವನದ ಕತೆ ಒಂದು ಡಾಕ್ಯುಮೆಂಟ್ರಿ ಆಗಿ ಬಂದಾಗ ಅದರ ಖುಷಿಯೇ ಬೇರೆ. ಮೊದಲನೇದಾಗಿ ಫಸ್ಟ್ ಆ ಖುಷಿ ಬಗ್ಗೆ ಹೇಳಿ. ನಿಮ್ಮ ಜೀವನವನ್ನು ಒಂದು ಡಾಕ್ಯುಮೆಂಟ್ರಿ, ಆತ್ಮಕಥೆ ಅಂತ ಬರೀಬೇಕು ಅಂತ ಹೇಳಿದರೆ ಆ ವ್ಯಕ್ತಿ ಜೀವನದಲ್ಲಿ ಏನೋ ದೊಡ್ಡದು ಮಾಡಿರಬೇಕು. ಎಲ್ಲರೂ ಆ ಪಟ್ಟಿಗೆ ಸೇರೋದಿಲ್ಲ, ಆದರೆ ಅರ್ಷಿಯಾ ತನು ವಿಟ್ಲನ ಹುಡುಕಿಕೊಂಡು ಡಾಕ್ಯುಮೆಂಟ್ರಿ ಬರ್ತದೆ. ಆ ಜರ್ನಿ ಬಗ್ಗೆ ಹೇಳಿ. ಅದು ಫಸ್ಟ್ ಟೈಮ್ ಅಂದ್ರೆ ಫಸ್ಟಿಗೆ ಈ ನಂದು ಯಕ್ಷಗಾನದ್ದು ವೈರಲ್ ಆಗೋ ಟೈಮಲ್ಲಿ ಒಂದು ಟೀಮ್ ಬಂದಿತ್ತು, ಬಾಂಬೆ ಅವರು. ಅದು ಫೇಮಸ್, ಅಂದ್ರೆ ಇವಾಗ ಹೆಸರು ಹೇಳಲ್ಲ, ಯಾಕಂದ್ರೆ ಅದು ಏನೋ ಪ್ರಾಬ್ಲಮ್ ಆಗಿ ಅದು ಮತ್ತೆ ಬೇಡ ಅಂತ ಇತ್ತು. ಯಾಕಂದ್ರೆ ಅವ್ರು ಎಕ್ಸ್ಟ್ರಾ ಆಡ್ ಮಾಡ್ತೇವೆ ಹಾಗೆಲ್ಲ ಹೇಳಿದ್ರು. ಸೊ ಅದು ಇದ್ದ ಹಾಗೆ ಬರೀಲಿ ಅಂತ. ಬಟ್ ಅದ್ರ ನಂತರ ನಮ್ದು ವೆರಿ ಫೇಮಸ್ ರೇಖಾರಾಣಿ ಕಶ್ಯಪ್ ಅಂತ ಅವರು ಬಂದ್ರು. ಅವರು ನಮ್ಮ ಕನ್ನಡ ಇಂಡಸ್ಟ್ರಿ ಅವರು ಬ್ಯಾಂಗ್ಳೂರಿಂದ ನನ್ನನ್ನೇ ಮೀಟ್ ಆಗ್ಲಿಕ್ಕೆ ಅಂತ ಬಂದಿದ್ರು. ಬಂದು ಕದ್ರಿ ಟೆಂಪಲ್ ಅಲ್ಲಿ ನನ್ನನ್ನು ಮೀಟ್ ಆಗಿ ಎಲ್ಲ ನನ್ಗೆ ಅದು ಡ್ರೀಮ್. ಅವರೆಲ್ಲ ನನ್ನನ್ನು ಮೀಟ್ ಆಗ್ಲಿಕ್ಕೆ ಬರುದಾ ಇಂಡಸ್ಟ್ರಿಯವರು, ಸ್ಯಾಂಡಲ್ವುಡ್ ಇಂಡಸ್ಟ್ರಿಯವರು ಬಂದು ಎಲ್ಲರೂ ಒಂದು 5 ಡೈರೆಕ್ಟರ್ಸ್ ಬಂದಿದ್ರು ಟೆಂಪಲ್ಗೆ. ಅವರು ಅದ್ರಲ್ಲೇ ಗೊತ್ತಾಯ್ತು ಎಷ್ಟು ಡೌನ್ ಟು ಅರ್ತ್ ಅಂತ. ಲೈಕ್ ಅಷ್ಟು ದೊಡ್ಡ ಫಿಲ್ಮ್ ಎಲ್ಲ ಮಾಡಿದವರು ಕನ್ನಡ. ನನ್ನ ಹತ್ರ ಬಂದು ತುಂಬಾ ಹೊತ್ತು ಸ್ಪೆಂಡ್ ಮಾಡಿ ಮಾತಾಡಿ ಎಲ್ಲ ಹೋದ್ರು. ಹಾಗೆ ಅಶೋಕ್ ಕಶ್ಯಪ್ ಸರ್, ತುಂಬಾ ಡೈರೆಕ್ಟರ್ಸ್ ಬಂದಿದ್ರು. ಆಲ್ರೆಡಿ 150 ಅಬೌವ್ ಮೂವೀಸ್ ಎಲ್ಲ ಡೈರೆಕ್ಟ್ ಮಾಡಿದವರು ಕನ್ನಡ. ಹಾಗೆ ಅವ್ರ ಜೊತೆ ಇವಾಗ ಡಾಕ್ಯುಮೆಂಟ್ರಿಗೆ ಒಪ್ಪಿದ್ದೇನೆ. ಹಾಗೆ ಬಹಳಷ್ಟು ಜನ ಬರ್ತಾ ಇದ್ದಾರೆ, ನೋಡುವ ಯಾವುದು ಆಗುತ್ತೆ ನೆಕ್ಸ್ಟ್. ಗೊತ್ತೇ ಆಗುತ್ತೆ, ಈಗ ಹೇಳುದ್ ಬೇಡ, ಅಂದ್ರೆ ಆದ್ಮೇಲೆನೆ. ಹೌದು. ಸೊ ಅರ್ಷಿಯಾ ತನು ವಿಟ್ಲ ಒಂದೇ ನಂಬಿರುವಂಥದ್ದು, ನಾನು ಯಕ್ಷಗಾನ ಮಾಡೋದು ಯಾರು ಗೊತ್ತಾಗೋ ಅವಶ್ಯಕತೆ ಇಲ್ಲ, ಆದರೆ ನನಗೋಸ್ಕರ ನಾನು ಮಾಡಬೇಕು ಅಂತ. ಆದರೆ ಯಾವುದನ್ನು ನಾವು ಬಯಸ್ತೇವೆ ಅದೆಲ್ಲವೂ ಆಗೋದಿಲ್ಲ. ಒಂದು ಕಡೆಯಿಂದ ಅದು ಗೊತ್ತಾದ ದಿನಗಳ ಬಗ್ಗೆ ಮತ್ತೆ ಮಾತಾಡೋಣ. ಆದರೆ ಅರ್ಷಿಯಾ ತನು ವಿಟ್ಲ ಅವರು ಈಗ ಲೈಫಲ್ಲಿ ಪ್ರತಿಯೊಂದನ್ನು ಎದುರಿಸಿ ನಿಂತು ಗೆದ್ದಿದ್ದೀರಿ ಕೂಡ. ನಿಮಗೇನು ಬೇಕು ಅದನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಟ್ ಮಾಡ್ತಾನೆ, ನಿಮ್ಮ ಖುಷಿಯನ್ನು ನೀವು ಕಾಪಾಡಿಕೊಂಡದಕ್ಕೆ. ಇನ್ನೊಂದು ವಿಚಾರ ಬಂದಾಗ, ನೀವೀಗ ಹೇಳಿದ್ರಪ್ಪ ಕತ್ರಿ ದೇವಸ್ಥಾನದಲ್ಲಿ ನನ್ನನ್ನು ಮೀಟ್ ಆಗಲಿಕ್ಕೆ ಬಂದರು ಅಂತ. ಮುಸ್ಲಿಂ ಸಮುದಾಯಕ್ಕೆ ಸೇರಿರುವಂಥ ಅರ್ಷಿಯಾ ತನು ವಿಟ್ಲ ಅವರಿಗೆ ದೇವಸ್ಥಾನದಲ್ಲಿ ಏನು ಕೆಲಸ ಇತ್ತು? ನಾನು ಕದ್ರಿಯಲ್ಲಿ ನಂದು ಕ್ಲಾಸ್, ಯಕ್ಷಗಾನ ಕ್ಲಾಸ್ ಇರುವುದೇ ಕದ್ರಿ ದೇವಸ್ಥಾನದ ಒಳಗೆ. ಅವರು ಬಂದಾಗ ಕೇಳಿದ್ರೆ ಎಲ್ಲಿ ಮೀಟ್ ಆಗು ಅಮ್ಮ
ನಿಂಗೆ ಎಲ್ಲಿ ಕಂಫರ್ಟೇಬಲ್. 100% ಯಕ್ಷಗಾನ ಇವತ್ತು ನಾನು ನಿಂತಿರೋದು ಹೆಸರು ಯಕ್ಷಗಾನ ನನಗೆ ಕೊಟ್ಟಿರೋದು ಆ ಕದ್ರಿ ಮಂಜುನಾಥ ದೇವರೇ. ಹಾಗಾಗಿ ನನ್ನ ಕ್ಲಾಸ್ ಅಲ್ಲೇ, ನಾನು ಗೆಜ್ಜೆ ಕಟ್ಟಿದ್ದು ಅಲ್ಲೇ, ನಾನು ಕಲಿತಾ ಇರೋದು ಅಲ್ಲೇ, ನನ್ನ ಗುರುಗಳ ಮನೆಯಲ್ಲಿ, ಗುರುಗಳು ಇರುವುದಲ್ಲಿ, ಎಲ್ಲ ಅಲ್ಲಿ ಇರ್ಬೇಕಾದ್ರೆ ಅವರ ಎದುರೇ ಎಲ್ಲ ನಡೀಲಿ, ಏನಿದ್ರು ಅಲ್ಲೇ ಕದ್ರಿಯಲ್ಲಿ. ಹಾಗಾಗಿ ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳೋದು ಆಶ್ಯತನು ಅವರಲ್ಲಿ, ಹಿಂದೂ ಧರ್ಮದ ಮೇಲೆ ಅಥವಾ ಅದರ ಆಚಾರ ವಿಚಾರಗಳ ಮೇಲೆ ನಿಮಗೆ ಆಸೆಯಾಗಿದೆಯೋ ಅಥವಾ ಪ್ರೀತಿಯಾಗಿದೆಯೋ ಅಥವಾ ಭಕ್ತಿಯಾಗಿದೆಯೋ ಅಥವಾ ಇದೆಲ್ಲವೂ ನಿಮ್ಮ ಯಕ್ಷಗಾನಕ್ಕೋಸ್ಕರ ಮಾತ್ರವೋ? ಅಯ್ಯೋ, ಧರ್ಮ ಸನಾತನ ಧರ್ಮದ್ದು ಫಾಲೋ, ಅವರದ್ದು ಏನಾದ್ರೆ ನಮ್ಮ ಧರ್ಮ ನಾನು ರೆಸ್ಪೆಕ್ಟ್ ಕೊಡ್ತೇನೆ, ಫಾಲೋ ಮಾಡ್ತೇನೆ. ಬಟ್ ನಂದು ಮನೆ ಇರುವುದು ಒಕ್ಕೆತೂರು ಮಾಡ ಅಂತ. ಒಕ್ಕೆತೂರು ಮಾಡ ನನ್ನದು ಮನೆ ಇದೆಯಲ್ಲ, ಅದ್ರ ಸುತ್ತ ಇರುವುದು ದೇವಸ್ಥಾನ. ಸುತ್ತ ಸಣ್ಣ ವಯಸ್ಸಲ್ಲೇ ನನ್ಗೆ ನನ್ನ ಮನೆಯವರು ಈಗ ಅಲ್ಲಿ ಜಾತ್ರೆ ಎಲ್ಲ ನಡೀತದೆ, ದೇವಿ ದೇವಸ್ಥಾನ ಉಂಟಲ್ಲಿ, ಉಳ್ಳಲ್ತಿ ದೇವಸ್ಥಾನ, ಕಲ್ಲುಟ್ಟಿ ದೇವಸ್ಥಾನ ಎಲ್ಲ ನನ್ನ ಮನೆಯ ಸುತ್ತ ಇದೆ. ಹೇಳ್ತಾ ಅದು ದೇವರು ನನ್ಗೆ ಅದೇ ತಲೆಯಲ್ಲಿ, ದೇವರಂದ್ರೆ ಅಮ್ಮ ಅಂದ್ರೆ ಸೆಕೆಂಡ್ ಅಮ್ಮ ಅಂದ್ರೆ ಅವರೇ, ಮನೆಯಲ್ಲಿರುವ ಅಮ್ಮ ಹೆತ್ತಮ್ಮ, ಅಲ್ಲಿರೋದು ಅಮ್ಮವೇ. ಹಾಗೆ ಅದು ಯಾರಿಗೂ ರೆಸ್ಪೆಕ್ಟ್ ಬರದೇ ಇರುತ್ತಾ? ಹಿಂದೂ ಧರ್ಮದ ಮೇಲೆ ಎಲ್ಲರೂ ರೆಸ್ಪೆಕ್ಟ್, ಹಿಂದೂಸ್ತಾನ ಅಲ್ವಾ, ರೆಸ್ಪೆಕ್ಟ್ ಇದ್ದದ್ದೇ. ಮತ್ತೆ ಯಕ್ಷಗಾನ ಕೆಲವರು ಹೇಳಿದ್ರು, ಅಂದ್ರೆ ಸಣ್ಣ ಇರುವಾಗ ನನ್ಗೆ ಯಕ್ಷಗಾನ ತುಂಬಾ ಅಡಿಕ್ಟ್ ಆಗಿದ್ದೆ ಅಲ್ವಾ, ಆವಾಗ ಹೇಳ್ತಾ ಇದ್ರು ಯಕ್ಷಗಾನ ಜಸ್ಟ್ ಹಿಂದೂಸಿಗೆ, ಅದ್ರಲ್ಲಿ ರಾಮಾಯಣ ಮಹಾಭಾರತ ಅದ್ರದ್ದೇ ಸ್ಟೋರೀಸ್ ಇರೋದು, ಅದು ನಮ್ಗೆ ಆಗುದಿಲ್ಲ ಹೋಗ್ಲಿಕ್ಕೆ. ಅಂದ್ರೆ ನನ್ನ ಮನೆಯವರು ಸಹ ಹಾಗೆ ಹೇಳ್ತಾ ಇದ್ರು. ಮನೆಯವರು ಹೇಳಲೇಬೇಕಲ್ಲ, ಒಂದು ಆಚೆ ಹೋದ್ರೆ ಈಗ ಆಗ್ತಿರೋ ಸಮಾಜದಲ್ಲಿ ಆಗೋ ಇನ್ಸಿಡೆಂಟ್ಸ್ ಎಲ್ಲ ನೋಡುವಾಗ. ಆದ್ರೆ ನನ್ಗೆ ಹಾಗೆ ಫೀಲ್ ಆಗ್ಲಿಲ್ಲ, ಅದೊಂದು ಆರ್ಟ್, ಅದು ಹಿಂದೂಸ್ ಮುಸ್ಲಿಮ್ಸ್ ಹಾಗೆ ಇಲ್ಲ, ಎಲ್ಲರೂ ಮಾಡ್ತಾರೆ. ಈಗ ಫಿಲ್ಮ್ ಅಲ್ಲಿ ಎಷ್ಟೋ ಮುಸ್ಲಿಂ ಆರ್ಟಿಸ್ಟ್ ಹಿಂದೂಸ್ ಆಕ್ಟ್ ಮಾಡ್ತಾರೆ, ಯಕ್ಷಗಾನ ಮಾಡೋದ್ರಲ್ಲಿ ಏನು ತಪ್ಪು ಅಂತ ಅಷ್ಟೇ. ಅದ್ರ ಅವಕಾಶ ಸಿಕ್ಕಿರ್ಲಿಲ್ಲ ಆದ್ರೂ. ಆಹಾ, ನೀವು ಹಿಂದೂ ಧರ್ಮದ ದೇವತೆಯನ್ನು ಅಮ್ಮ ಅಂತ ಹೇಳಿದ್ರಲ್ಲ, ಈ ಮಾತಿಗೆ ಹಿಂದೂ ಧರ್ಮದ ಎಲ್ಲರೂ ನಿಮಗೆ ಕೈ ಮುಗಿತಾರೆ. ಅಂತಹ ದೊಡ್ಡ ಮಾತು ನೀವು ಇವತ್ತು ಹೇಳಿರುವಂಥದ್ದು. ಅದಕ್ಕೆಲ್ಲವನ್ನ ಮೀರಿಸಿ ಕಲೆ ಅಂತ ಹೇಳುವಂಥದ್ದು ಯಾವುದೇ ಧರ್ಮ, ಯಾವುದೇ ಜಾತಿ ಇರ್ಬೋದು, ಯಾವುದೇ ಕಟ್ಟಳೆಗಳು ಕಲೆಯ ಮುಂದೆ ನಿಲ್ಲೋದಿಲ್ಲ. ಎಂಥವನನ್ನೇ ಕರಗಿಸುವಂತಹ ಶಕ್ತಿ ಕಲೆಗಿದೆ. ಹಾಗಿರುವಾಗ ನೀವು ನಂಬಿರುವಂಥದ್ದು ಯಕ್ಷಗಾನ. ಸಾಕಷ್ಟು ಕಲೆಗಳಿದೆ, ಡಾನ್ಸ್ ಇದೆ, ಸಿಂಗಿಂಗ್ ಇದೆ, ಎಲ್ಲವೂ ಇದೆ. ಅದರಲ್ಲಿ ಈ ಕರಾವಳಿಯ ಗಂಡು ಕಲೆಯನ್ನು ಹೆಣ್ಣು ಮಕ್ಕಳು ಮಾಡುವಂಥದ್ದೇ ದೊಡ್ಡ ವಿಚಾರ ಆಗ್ತದೆ. ಒಂದು ಹೆಣ್ಣು ಯಕ್ಷಗಾನಕ್ಕೆ ಹೋಗ್ತಾಳೆ ಅಂತ ಹೇಳಿದ ತಕ್ಷಣ ಹಿಂದೂ ಧರ್ಮದಲ್ಲೇ ಒಂದು ರೀತಿಯ ನೋಟ ಬದಲಾಗಿಬಿಡ್ತದೆ. ಯಕ್ಷಗಾನ ಹೆಣ್ಣು ಮಕ್ಕಳಿಗೆ ಯಾಕೆ ಬೇಕು ಅನ್ನೋಂಥದ್ದು. ಅದರಲ್ಲೂ ಮುಸ್ಲಿಂ ಧರ್ಮದಿಂದ ನಾನು ಯಕ್ಷಗಾನ ಮಾಡ್ತೇನೆ ಅಂತ ಹೊರಟಿದ್ದೀರಲ್ಲ, ನಿಮಗೆ ಎಷ್ಟು ಧೈರ್ಯ ಇರಬೇಕು? ನಾನು ಹೇಳಿದಾಗೆ, ನಾ ಹೇಳ್ದೆ ಅಲ್ವಾ, ಆ ದೇವಿಯನ್ನ ನಾನು ಅಮ್ಮ ಅಂತ ಕರಿತೇನೆ ಅಂತ. ಯಕ್ಷಗಾನ ನನ್ನ ಊರಲ್ಲಿ ಒಮ್ಮೆ ಯಕ್ಷಗಾನ ಬಂದಿದ್ರು, ನಾ ಮಹಿಷಾಸುರ ನೋಡಿದೆ, ಅದರ ನಂತರ ನನಗೆ ಆಸೆ ಆಯಿತು ಯಕ್ಷಗಾನ. ಬಟ್ ಅದಕ್ಕಿಂತ ಮುಂಚೆ ನನ್ನ ಊರಲ್ಲಿ ಆ ದೇವಸ್ಥಾನದಲ್ಲಿ ಪ್ರತಿ ಸತಿ ಜಾತ್ರೆ ನಡೀತದೆ ವರ್ಷ ವರ್ಷ. ಮೊನ್ನೆ ಎದುರೇ ನಾನು ಎಕ್ಸಾಮಿಗೆ ಓದುದು ಅಲ್ಲಿ ಕೂತ್ಕೊಂಡು, ಎದ್ದು ಕದ್ದೆಲ್ಲ ಹೋಗಿ ಓದ್ತಾ ಇದ್ದೆ ಅಲ್ಲಿ ಕೂತ್ಕೊಂಡು. ನಂಗೆ ಅದೇ, ಅಲ್ಲಿ ಬೇಡಿದ್ರೆ ಆಗ್ತದೆ ಎಕ್ಸಾಮ್ ಇವತ್ತು, ಅಲ್ಲಿ ಬೇಡಿದ್ರೆ ಕೇಳಿದೆಲ್ಲ ಸಿಗುತ್ತೆ. ಅದು ನಂಗೆ ಹೇಗೆ ನಮ್ಮ ವಾತಾವರಣ ಇರುತ್ತೆ, ನಾವು ಹಾಗೆ ಬೆಳಿತೇವಲ್ಲ, ಹಾಗೆ ಅಲ್ಲಿ ಹೇಳಿದ್ರೆ ಆಗುತ್ತೆ. ಅಲ್ಲಿ ದೈವಕ್ಕೆ ಏನಾದ್ರು ನಡೀತಾ ಇದ್ರು, ಫಸ್ಟ್ ಹೂ ಎಲ್ಲ ತಂದು ನಂಗೆ ಕೊಡ್ತಾ ಇದ್ರು ಅಲ್ಲಿ. ಅಷ್ಟು ಅಂದ್ರೆ ನಾನು ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋ ಹಾಗೆ, ಅಲ್ಲಿ ಆ ದೈವ ಕುಣಿಯುವಾಗ ಹಾಕುವಂತಹ ಇದು ನಮ್ಮ ಯಕ್ಷಗಾನ ಎರಡು ಸಿಮಿಲರ್. ನಂಗೆ ಹಾಗೆ ಫೀಲ್ ಆಯ್ತು, ಅಲ್ಲಿ ನಡೆಯುವ ದೈವದು ಜಾತ್ರೆ ಯಕ್ಷಗಾನ ಸಿಮಿಲರ್. ನಂಗೆ ಅದ್ರಲ್ಲಿ ಏನ್ ಚೇಂಜಸ್ ಕಾಣಲಿಲ್ಲ. ಅದು ಸಹ ದೇವರಿಗೋಸ್ಕರವೇ ಮಾಡುದು, ಇದು ಸಹ ದೇವರಿಗೋಸ್ಕರವೇ ಮಾಡುದು. ಅದು ಅಲ್ಲಿ ನೋಡುವಾಗ ಮತ್ತು ನಾನು ಫುಲ್ ನಾವು ಸಹ ಮಾಡ್ಬೋದು, ಅದು ದೈವದವರು ಮಾತ್ರ ಅಲ್ಲ, ಅದಕ್ಕೊಂದು ಜನ ಇರ್ತಾರಲ್ವಾ. ಆದ್ರೆ ಇಲ್ಲಿ ಇದು ನಾವು ಸಹ ಮಾಡ್ಬೋದು, ಒಂದು ರಂಗಸ್ಥಳ ಕೊಡ್ತಾರೆ, ನಾನು ಸಹ ಒಂದಿನ ಗೆಜ್ಜೆ ಕಟ್ತೇನೆ, ಆ ತರ ಈಡೇರಿತಲ್ವಾ. ನಾವು ಕನಸಲ್ಲಿ ಎನ್ಸಿರ್ಲಿಲ್ಲ ಮಾತ್ರ. ನಿಮ್ಮ ತಂದೆ ತಾಯಿ ಪಕ್ಷಿ ನೀವು ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀರಾ, ನಿಮ್ಮ ತಂದೆ ತಾಯಿ ತುಂಬ ಕಟ್ಟುಪಾಡೇನು ನನಗೆ ಹಾಕಿರಲಿಲ್ಲ, ಆದರೆ ಸಮಾಜದ ಬಗ್ಗೆ ಭಯ ಇತ್ತು ಅವರಿಗೆ, ಹೊರಗಡೆ ಹೋದರೆ ಹೇಗೋ ಅನ್ನೋವಂಥದ್ದು. ಮಹಿಷಾಸುರನನ್ನು ನೋಡಿದರೆ ಎಲ್ಲರೂ ಓಡಿ ಹೋಗ್ತಾರೆ ಮೇಡಮ್. ನೀವು ಮಹಿಷಾಸುರನನ್ನು ನೋಡಿ ರಂಗವೇದಿಕೆಗೆ ಹೋಗಬೇಕು ಅಂತ ಕನಸು ಕಾಣ್ತೀರಾ. ಆ ಮಹಿಷಾಸುರ ನಿಮಗೆ
ಎಷ್ಟು ಒಳ್ಳೇದು ಮಾಡಿದ್ದಾನೆ, ಎಷ್ಟು ಕೆಟ್ಟದ್ದು ಮಾಡಿದ್ದಾನೆ ಲೈಫಲ್ಲಿ. ಎಲ್ಲ ಒಳ್ಳೇದೇ ಮಾಡಿರೋದು. ಆ ಕನಸು ಕಟ್ಟಿದ್ದಕ್ಕೆ ಇವತ್ತು ನಾನು ನಿಮ್ಮ ಎದುರು ಹೀಗೆ ಒಂದು ಯಕ್ಷಗಾನ ಆರ್ಟಿಸ್ಟ್ ಆಗಿ ಕೂತಿರೋದಲ್ವಾ. ಫಸ್ಟ್ ಆ ಅಮ್ಮನ ಆಶೀರ್ವಾದ, ನನ್ನ ಪೇರೆಂಟ್ಸ್ ಆಶೀರ್ವಾದ, ಅದರ ನಂತರ ನಂಗೆ ಖಂಡಿತ ಮಹಿಷಾಸುರಂದೇ ಸಪೋರ್ಟ್. ಅದು ನೋಡಿದಕ್ಕೆ ಅಲ್ವಾ, ಅದಂತಲ್ಲ ಯಕ್ಷಗಾನ ಅಲ್ಲಿ ಇವಾಗ ಗೆಜ್ಜೆ ಕಟ್ಟುವುದು ಎಲ್ಲ ಸಿಮಿಲರ್ ಅಲ್ಲ, ದೇವರಿಗೋಸ್ಕರ. ನಾವೇನು ಕಮರ್ಷಿಯಲ್ ಅದಕ್ಕೆಲ್ಲ ಯಕ್ಷಗಾನ ಮಾಡ್ತಿಲ್ಲ. ಯಕ್ಷಗಾನ ಪ್ರತಿ ದೇವಸ್ಥಾನದಲ್ಲಿ ನಡೆಯುವಂಥದ್ದು. ಫಸ್ಟ್ ಪೂಜೆ ಮಾಡ್ತಾರೆ, ಚೌಕಿಯಲ್ಲೂ ಪೂಜೆ ಮಾಡಿ ಎಲ್ಲ ಕಡೆ ದೇವರು ದೇವರು ಬರೀ ದೇವರೇ. ಅದು ಯಾರು ಆ ವೇಷಕ್ಕೆ ಬೈಯೋರಿಲ್ಲ, ಏನು ಇಲ್ಲ. ಅಷ್ಟು ಒಳ್ಳೆ, ಅದ್ರಲ್ಲಿ ಗಂಡು ಯಾರು ಹೆಣ್ಣು ಯಾರು ಗೊತ್ತಾಗೋದಿಲ್ಲ, ಅಷ್ಟು ಒಳ್ಳೆ ವೇಷ ಅದು. ಅಂಥದ್ರಲ್ಲಿ ಅದು ಯಕ್ಷಗಾನಕ್ಕೆ ಎಗೇನ್ಸ್ಟ್ ಬರ್ತಾರಲ್ವಾ, ಅದು ಅರ್ಥನೇ ಇಲ್ಲ. ಆಕ್ಚುಲಿ ಅರ್ಥವೇ ಇಲ್ಲ, ನನ್ನ ಪ್ರಕಾರ ಅರ್ಥ ಇಲ್ಲ. ನಾನೊಂದು ದೇವರ ಸೇವೆ ಮಾಡ್ತಾ ಇರೋದು. ಎಲ್ಲರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದೇ ಅಂತ ಹೇಳಿದ್ಮೇಲೆ ಯಕ್ಷಗಾನ ನಾವು ದೇವರ ಸೇವೆ ಮಾಡುದಲ್ವಾ, ಅದು ಸಹ ಒಪ್ಪಲೇಬೇಕು ಅಷ್ಟೇ. ಸೊ ಈಗ ಆಶಿಯಾ ವಿಟ್ಲ ಅವರ ಜೀವನ ಹಿಂದೂ ಧರ್ಮದಲ್ಲಿದೆಯಾ ಅಥವಾ ಮುಸ್ಲಿಂ ಧರ್ಮದಲ್ಲಿದೆಯಾ? ಒಂದೇ ಧರ್ಮ, ಎಲ್ಲ ಒಂದೇ. ನಾನು ನನ್ನ ಧರ್ಮ ಫಾಲೋ ಮಾಡ್ತೇನೆ, ಹಿಂದೂ ಧರ್ಮ ರೆಸ್ಪೆಕ್ಟ್ ಕೊಡ್ತೇನೆ. ಬಟ್ ನಂಗೆ ಎಲ್ಲಕ್ಕಿಂತ ಮೊದಲು ಯಕ್ಷಗಾನ ಅಷ್ಟೇ. ಯಕ್ಷಗಾನವನ್ನೇ ಒಂದು ಧರ್ಮವನ್ನಾಗಿಸಿದ್ರಿ ಇವತ್ತು. ನೀವು ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಯಾವುದೇ ಮಗಳನ್ನು ಅಯ್ಯೋ ನನ್ನ ದಾರಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಆ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟಿರ್ತಾರೆ, ಎಷ್ಟೋ ದಿನ ಕಣ್ಣೀರು ಹಾಕಿರ್ತಾರೆ. ಯಾಕಪ್ಪ ನನ್ನ ಮಕ್ಕಳಿಗೆ ಇಂತಹ ಬುದ್ಧಿ ಕೊಟ್ಟೆ ಅನ್ನುವಂಥ ಒಂದು ಭಾವನೆ ಇದ್ದೇ ಇರುತ್ತೆ. ಬಹುಶಃ ನನಗೆ ಅವಳನ್ನು ದಾರಿಗೆ ತರಲಿಕ್ಕೆ ಆಗಲಿಲ್ವಾ ಅನ್ನೋದು ಅವರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದಾಗ 200% ನಿಮಗದು ಫೀಲ್ ಆಗಿರ್ತದೆ. ಅಪ್ಪ ಅಮ್ಮನಿಗೆ ಈಗ ಅನಿಸಿರುತ್ತಲ್ಲ, ಅಪ್ಪ ಅಮ್ಮನ ಖುಷಿಗಾದರೂ ನನ್ನೇನಾದ್ರು ಬದಲಾಗಬೇಕಾ ಅನ್ನುವಂಥದ್ದು ಒಂದಾದರೂ ತಲೆಯಲ್ಲಿ ಬಂದೇ ಬರುತ್ತೆ. ಸೊ ತಂದೆ ತಾಯಿ ನಿಮಗೆ ಕಾಣದಂತೆ ಪಟ್ಟ ಕಷ್ಟಗಳು ನಿಮಗೇನಾದರೂ ತಿಳಿದಿದೆಯಾ? ಖಂಡಿತ ಪಟ್ಟಿದ್ದಾರೆ, ಬಹಳಷ್ಟು ಪಟ್ಟಿದ್ದಾರೆ. ನನ್ನನ್ನು ತೆಗೆದು ಮುಸ್ಲಿಂ ಹಾಸ್ಟೆಲ್ಗೆ ಸಹ ಹಾಕಿದ್ರು. ಅಂದ್ರೆ ನನ್ನ ಅಪ್ಪ ಅಮ್ಮ ಎಗೇನ್ಸ್ಟ್ ಅಲ್ಲ, ಬಟ್ ನಿಮ್ಮನ್ನು ಕಾಪಾಡ್ಕೊಳ್ಬೇಕಿತ್ತು ಅಷ್ಟೇ. ಆದ್ರೆ ನನ್ನದು ಒಂದೇ ಇತ್ತು, ನೀವು ಹೇಳಿದ್ರಿ ಅಲ್ವಾ ಅಪ್ಪ ಅಮ್ಮನಿಗೋಸ್ಕರ ಆದ್ರು, ಬಟ್ ಅಪ್ಪ ಅಮ್ಮ ತಿಳ್ಕೊಳ್ಬೇಕು ನಾನು ಏನು ಅಪರಾಧ ಮಾಡ್ತಾ ಇರೋದಲ್ಲ, ಒಂದು ಆರ್ಟ್ ಹಿಂದೆ ಹೋಗಿರೋದು. ಆ ಆರ್ಟ್ ಹಿಂದೆ ನಾನು ಒಬ್ಳಲ್ಲಿ ಎಷ್ಟೋ ಜನ ಇದ್ದಾರೆ, ಫ್ಯೂಚರಲ್ಲಿ ಎಲ್ಲರೂ ಇರ್ತಾರೆ 100%. ಹಾಗಾಗಿ ನಾನು ತಪ್ಪು ಮಾಡಿಲ್ಲ, ಅಪರಾಧ ಮಾಡಿಲ್ಲ ಅಲ್ವಾ ಅವರಿಗೆ. ಯಾಕಂದ್ರೆ ನಮ್ಮದ್ರಲ್ಲಿ ತುಂಬಾ ರೆಸ್ಟ್ರಿಕ್ಷನ್ಸ್ ಇದೆ, ನನ್ನ ಆಚೀಚವರು ಏನೆಲ್ಲ ಬಟ್ ಅವರೇ ಇವತ್ತು ನನಗೆ ರೆಸ್ಪೆಕ್ಟ್ ಕೊಡ್ತಾ ಇರುವಾಗ ಎಲ್ಲ ರೆಸ್ಪೆಕ್ಟ್ ಕೊಡ್ತಾರೆ. ಊರಲ್ಲಿ ಕರೆದು ಸನ್ಮಾನ ಮಾಡಿದ್ದಾರೆ, ಅದೇ ಊರಲ್ಲಿ ಕರೆದು ಸನ್ಮಾನ ಮಾಡಿದ್ದಾರೆ. ಆಗಿರುವಾಗ ಆರ್ಟಿಗೂ ರೆಸ್ಪೆಕ್ಟ್ ಒಂದಲ್ಲ ಒಂದಿನ ಸಿಗುತ್ತೆ. ಅದು ಎಕ್ಸಾಂಪಲ್ ನಾನೇ. ಎಕ್ಸಾಕ್ಟ್ಲಿ. ಸೊ ಈಗ ಎಲ್ಲವೂ ಸಿಕ್ಕಿದೆ, ಸಿಗದಂತಹ ಕಾಲ ಇತ್ತು ಕೂಡ. ಸೊ ಒಂದು ಪ್ರಶ್ನೆ ನಾನು ನಿಮಗೆ ಕೇಳುವಂಥದ್ದು, ಒಂದು ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಹೆಣ್ಣು ಮಗಳಾಗಿ ನೀವು ಇದಕ್ಕೆ ಉತ್ತರ ಕೊಡ್ತೀರಿ ಅಂತ ಭಾವಿಸ್ತೇನೆ. ಮುಸ್ಲಿಂ ಧರ್ಮದ ಕಟ್ಟುಪಾಡುಗಳು ಅಥವಾ ಸಂಸ್ಕಾರ ಆಚಾರ ವಿಚಾರಗಳು ಕೇವಲ ಹಳ್ಳಿಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಮಾತ್ರವಾ ಅಥವಾ ಸಿಟಿ ಹೆಣ್ಣು ಮಕ್ಕಳು ಇದರ ಒಳಗಡೆ ಬರುವುದಿಲ್ವಾ? ಪಾಪದವರಿಗೆ ಮಾತ್ರ, ಬಡವರಿಗೆ ಅಷ್ಟೇ ಹೇಳ್ಬೋದು. ಯಾಕಂದ್ರೆ ಇವಾಗ ನೀವು ಫಿಲ್ಮ್ ಇಂಡಸ್ಟ್ರಿ ಎಲ್ಲ ನೋಡ್ಬೋದು, ಎಲ್ಲ ಯಾವ ಥರದವರು ಇರ್ತಾರೆ. ಬೇಡ, ಈಗ ರೀಲ್ಸ್ ಶಾರ್ಟ್ ಮೂವೀಸ್ ಎಲ್ಲ ಬರುತ್ತೆ, ರೀಲ್ಸ್ ಅದರಲ್ಲಿ ಎಷ್ಟೋ ಇದ್ದಾರೆ. ಬಟ್ ನಾನು ಮಾಡ್ತಾ ಇರೋದು ಅಷ್ಟು ರೆಸ್ಪೆಕ್ಟ್ಫುಲ್ ನಮ್ಮ ತುಳುನಾಡಿದ ಸಂಸ್ಕೃತಿ. ನಾನು ತಪ್ಪು ಮಾಡ್ತಿಲ್ಲ, ಅದನ್ನು ಅಗೇನ್ಸ್ಟ್ ಮಾಡೋರು ಎಂಥವರು ನೀವೇ ಹೇಳಬೇಕು ಅಲ್ವಾ. ಸೊ ಇದು ಪಾಪದವರಿಗೆ ಬಡವರಿಗೆ ಮಾತ್ರ, ಎಲ್ಲ ರೂಲ್ಸ್ ಇರೋದು ಬಡವರಿಗೆ ಮಾತ್ರ. ಬಡವರನ್ನ ಮೇಲೆ ಬರಕ್ ಬಿಡಲ್ಲ ಅಂತೀರಾ? ಖಂಡಿತ. ಯಾಕಂದ್ರೆ ನೀವು ನೋಡ್ಬೋದು ಈಗ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಅಲ್ಲಿ ಫಿಲ್ಮ್ ಅಲ್ಲಿ ಎಲ್ಲ ಇದ್ದಾರೆ, ಅದಕ್ಕೆಲ್ಲ ರೆಸ್ಟ್ರಿಕ್ಷನ್ ಕೊಡದೆ ಕರಾವಳಿಯ ಗೌರವ ಯಕ್ಷಗಾನ ಅದಕ್ಕೆ ರೆಸ್ಟ್ರಿಕ್ಷನ್ ಹಾಕುದ್ರಲ್ಲಿ ಅರ್ಥನೇ ಇಲ್ಲ. ಬಟ್ 99% ಎಲ್ಲ ಸಪೋರ್ಟ್ ಇದ್ದಾರೆ, ಬಟ್ 1% ಜನ ಅವರು ಯಾರಿಗೂ ಸಪೋರ್ಟ್ ಇಲ್ಲ. ಸೊ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಚೇಂಜ್ ಆಗುದಿಲ್ಲ. ಸೊ ನಾವು ಮುನ್ನುಗ್ಬೇಕಷ್ಟೇ.
ಸೊ ನಿಮಗೆ ನೀವು ಹೇಳ್ತಾ ಇದ್ರಿ ಎಗೇನ್ಸ್ಟ್ ಇದ್ರು ಅನ್ನುವಂಥದ್ದು. ಯಾವ ರೀತಿ ನಿಮಗೆ ವಿರೋಧ ಇತ್ತು ಅಂತ, ಯಾವ ರೀತಿ ನಿಮಗೆ ತಡೆಯಾಗಿದ್ರು, ಯಾರೆಲ್ಲ ತಡೆಯಾಗಿದ್ರು ಅಂತ? ಬಹಳಷ್ಟಿದ್ದಾರೆ. ಈಗ ಮೀಡಿಯಾದಲ್ಲಿ ಸಹ ಬಹಳಷ್ಟು ಜನ ಬರ್ದೆಲ್ಲ ಹಾಕ್ತಾ ಇದ್ರು. ಅಂದ್ರೆ ನಂಗೆ ಪರ್ಮಿಷನ್ ಕೊಟ್ರೆ ಇನ್ನು ಎಲ್ಲ ಹುಡುಗಿಯರು ಹಾಗೆ ಮಾಡ್ಬೋದು, ಆದ್ರೆ ಅದ್ರಲ್ಲಿ ಎಂತ ತಪ್ಪು ನಂಗೆ ಅರ್ಥನೇ ಆಗಿರ್ಲಿಲ್ಲ. ಬಟ್ ಎಷ್ಟು ಎಗೇನ್ಸ್ಟ್ ಇದ್ರು ಅಷ್ಟೇ ಸಪೋರ್ಟ್ಸ್ ಇದ್ರು ಬೇರೆಯವರು. ಬಟ್ ತುಂಬಾ ಎಗೇನ್ಸ್ಟ್, ಯಾಕೆ ಯಕ್ಷಗಾನ, ಯಾಕೆ ಅದು ಹಿಂದೂಸ್ನ ಹೇಳಿದಲ್ಲ, ಆ ತರ ಇದ್ರು. ಬಟ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಸ್. ಸೊ ನೀವು ಹೇಳಿದ್ರಿ ನಿಮಗೊಬ್ರಿಗೆ ಅವಕಾಶ ಕೊಟ್ರೆ ಇನ್ನು ಸುಮಾರು ಜನ ಹೀಗೆ ಮಾಡ್ತಾರೆ ಅಂತ. ಬಹುಶಃ ಅದು ಸತ್ಯ ಆಗಲಿ ಅಂತ ಭಾವಿಸ್ತೇನೆ. ಸುಮಾರು ಜನ ಅದೆಲ್ಲವನ್ನ ಮರೆತು ಮುಂದೆ ಬರಲಿ. ಆದರೆ ಈಗ ನೀವು ಈ ಸಮಾಜದಲ್ಲಿ ಇರುವಂಥವ್ರೆ, ನೀವು ಎಲ್ಲದಕ್ಕೂ ಉತ್ತರ ಕೊಡಲೇಬೇಕಾಗ್ತದೆ ಕೂಡ. ಸೊ ಈಗ ನಿಮ್ಮ ವೈವಾಹಿಕ ಜೀವನಕ್ಕೆ ಬರೋಣ. ಸೊ ಮದುವೆಯಾಗಿ ಖುಷಿಯಲ್ಲಿದ್ದೀರಾ. ನಿಮ್ಮ ಗಂಡನ ಮನೆಯಲ್ಲಿ ನಿಮ್ಮ ಈ ಒಂದು ಕಲೆಗೆ ಅಥವಾ ನಿಮ್ಮ ಈ ಒಂದು ನಡೆಗೆ ಎಷ್ಟು ಸಪೋರ್ಟ್ ಇದೆ? ಎಲ್ಲ ಫುಲ್ ಸಪೋರ್ಟ್ ಇದ್ದಾರೆ. ಈಗ ದೂರ ಎಲ್ಲ ಯಕ್ಷಗಾನ ಇರುತ್ತೆ. ನಾನು ಜಾಸ್ತಿಯಾಗಿ ಉಡುಪಿ ಕಾರವಾರ ಸೈಡ್ ಎಲ್ಲ ಇದ್ರೆ ನನ್ನ ಹಸ್ಬೆಂಡ್ಸ್ ಜೊತೆಯಲ್ಲೇ ಬರ್ತಾರೆ. ಎಲ್ಲ ಅದ್ರಲ್ಲಿ ಅಗೇನ್ಸ್ಟ್ ಏನಿಲ್ಲ, ಜೊತೆಯಲ್ಲೇ ಬರ್ತಾರೆ, ಮುಗಿಯೋ ತನಕ ಜೊತೆಯಲ್ಲೇ ಇರ್ತಾರೆ. ದೂರ ಇದ್ರೆ ಅವ್ರ ಜೊತೆಯಲ್ಲೇ ಇರ್ತಾರೆ, ಅದಕ್ಕೆಲ್ಲ ಅಡ್ಡಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಮಾತು ಇವತ್ತು ಮುತ್ತಿನ ಹಾಗೆ ಕಾಣಿಸ್ತಾ ಇದೆ ನನಗೆ. ಆ ಮುತ್ತು ಒಡೆಯದ ಹಾಗೆ ಎಲ್ಲರೂ ಕಾಪಾಡೋಣ ಅಂತ ಹೇಳ್ತಾ, ಸೊ ಈಗೊಂದು ಪುಟ್ಟ ವಿರಾಮ, ಟೇಕ್ ಅ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಅಂತರಾಳ, ಇದು ಆಂತರ್ಯದ ನೋವಿನ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈಗ ಮದುವೆಯಾಗಿ ನಿಮ್ಮ ಜೀವನವನ್ನು ನೋಡ್ತಾ ಇದ್ದೀರಾ, ಅದ್ರ ಜೊತೆಗೆ ಯಕ್ಷಗಾನವನ್ನು ಮುಂದುವರಿಸ್ತಾ ಇದ್ದೀರಾ. ಇದೆರಡೂ ಕೂಡ ಬ್ಯಾಲೆನ್ಸ್ ಆಗಿದೆ ಈಗ. ಆದರೆ ಒಂದು ರೀತಿ ಹೇಳಬೇಕು ಅಂತಾದರೆ ಕೆಲವು ಹೆಣ್ಣು ಮಕ್ಕಳು ಈಗಲೂ ಈ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ. ನಮ್ಮ ಜೀವನವನ್ನು ನೋಡೋದು ಅಥವಾ ನಾವು ಹುಟ್ಟಿದಂತಹ ಧರ್ಮವನ್ನು ನಿಭಾಯಿಸುವಂಥದ್ದು ಅಂತ ನೀವು ಏನು ಹೇಳ್ತೀರಾ ಅಂತ ಹೆಣ್ಣು ಮಕ್ಕಳಿಗೆ? ಧರ್ಮವನ್ನು ಫಾಲೋ ಮಾಡಬೇಕು. ಈಗ ಯಾವ ಧರ್ಮದಲ್ಲಿ ಹುಟ್ಟಿದ್ರು ಅವರವರು ಹುಟ್ಟಿದ ಇದು ಫಾಲೋ ಮಾಡಬೇಕು, ಒಳ್ಳೆ ರೀತಿ ಫಾಲೋ ಮಾಡಬೇಕು. ಅದರಲ್ಲಿರೋ ಒಳ್ಳೆ ವಿಷಯವನ್ನು ತೆಕ್ಕೊಳ್ಬೇಕು, ಕೆಟ್ಟದನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವರ ಧರ್ಮದಲ್ಲಿರೋ ಒಳ್ಳೆ ವಿಚಾರವನ್ನು ಫಾಲೋ ಮಾಡಿ ಸಮಾಜಕ್ಕಾಗೋದನ್ನು ಮಾಡಬೇಕು, ಎಗೇನ್ಸ್ಟ್ ಮಾಡಬಾರ್ದು. ಮತ್ತೆ ಆಸೆ ಖಂಡಿತ ನಮ್ಗಿರೋದು ಒಂದು ಲೈಫ್ ಅಲ್ವಾ, ಏನು ಆಸೆ ಪಡ್ತೀವಿ ಮಾಡ್ಕೊಳ್ಬೇಕು. ಪೇರೆಂಟ್ಸ್ ಅದಕ್ಕೆ ಸಪೋರ್ಟ್ ಮಾಡಬೇಕು. ಪೇರೆಂಟ್ಸ್ಗಿಂತ ಮೇಲೆ ಯಾರಿಲ್ಲ. ಯಾಕಂದರೆ ನಮ್ಮನ್ನು ನೋಡ್ಕೊಳ್ಳೋದು ನಮ್ಮ ಪೇರೆಂಟ್ಸ್, ನಾವು ಕಷ್ಟದಲ್ಲಿರುವಾಗ ಬರೋದು ಪೇರೆಂಟ್ಸ್. ಹಾಗಾಗಿ ಅವರು ಸಪೋರ್ಟ್ ಮಾಡಬೇಕು. ಪೇರೆಂಟ್ಸ್ ಅವರು ಹೆದರಿದ್ರೆ ಮಕ್ಕಳು ಯಾವತ್ತೂ ಮುಂದೆ ಬರಲ್ಲ. ನನ್ನ ಹಾಗೆ ಎಕ್ಸಾಂಪಲ್ ಕಷ್ಟ ಆಗುತ್ತೆ, ಅವರು ಮತ್ತೆ ಅಗೇನ್ಸ್ಟ್ ಹೋಗ್ಲೇಬೇಕಾಗುತ್ತೆ. ಯಾವಾಗ ಪೇರೆಂಟ್ಸ್ ಕೈ ಬಿಡ್ತಾರೆ ಆಗ ಮಕ್ಕಳ ಅಗೇನ್ಸ್ಟ್ ಒಳ್ಳೇದಕ್ಕೆ ಸಪೋರ್ಟ್ ಮಾಡಿ ಮಕ್ಕಳಿಗೆ, ಅಷ್ಟೇ. ಎಸ್. ಸೊ ಈಗ ನೀವು ನಿಮ್ಮ ಜೀವನದಲ್ಲಿ ನೀವೇನು ಬೇಕೋ ಅದನ್ನೇ ಮಾಡ್ತಾ ಇದ್ದೀರಾ. ಆದರೆ ನಾನು ಹೇಳಿದಾಗೆ ತುಂಬ ಜನ ಇದಕ್ಕೆ ಹಿಂದೇಟು ಹಾಕೋರು ಇದ್ದಾರೆ. ಆದರೆ 1% ಜನ ತೊಂದರೆ ಕೊಡ್ತಾ ಇದ್ದಾರೆ, 99% ಜನ ಏನೂ ಸಂಬಂಧ ಇಲ್ಲ ಅನ್ನೋ ಥರ ಇರ್ತಾರೆ. ಅದರ ಜೊತೆಗೆ ಹಿಂದೆಯಿಂದ ಏನಾದರೂ ಕುತಂತ್ರದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಸೊ ಈಗ ಧರ್ಮದ ಬಗ್ಗೆ ಮಾತಾಡೋದಾದರೆ ನಾವು ಮುಸ್ಲಿಂ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ. ಹಿಂದೂ ಧರ್ಮದಲ್ಲಿ ಯಾರಾದರೂ ನಿಮಗೆ ನೀ ಯಾಕೆ ನಮ್ಮ ಹಿಂದೂ ಧರ್ಮದ ಅಥವಾ ನಮ್ಮ ಯಕ್ಷಗಾನವನ್ನು ಮಾಡ್ತಾ ಇದೆಯಾ ಅಥವಾ ಮಹಾಭಾರತ ರಾಮಾಯಣ ಇಂಥದ್ದೇ ಕಥೆಗಳು ಬರುವಂಥದ್ದು, ನೀವು ಯಾಕೆ ಮಾಡ್ತಾ ಇದ್ದೀರಾ ಅಂತ ನಿಮ್ಮನ್ನು ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ದಾರೆ? ಇಲ್ಲ, ಹಿಂದೂಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನನ್ನ ಜೊತೆ ಯಕ್ಷಗಾನ ಮಾಡೋರು ಸಹ, ಹೊರಗಿನವರು ಎಲ್ಲರೂ ಜಾಸ್ತಿ ನನ್ನ ಊರಲ್ಲಿ ಸ್ಟ್ರಾಂಗ್ ಆಗಿ ನನ್ನ ಸಣ್ಣ ವಯಸ್ಸಿಂದ ನೋಡಿದವರೆಲ್ಲ. ನಾನು ಹೇಳ್ದಲ್ಲ ಮೊನ್ನೆ ಊರಲ್ಲಿ ದೈವಸ್ಥಾನ, ನಮ್ಮ ಅಮ್ಮ ಕರಿತೇನೆ, ಅದೇ ಪ್ಲೇಸಲ್ಲಿ ನನ್ನನ್ನು ಕರೆದು ಸನ್ಮಾನ ಮಾಡಿದ್ರು. ಅವಾಗ ಅವರೇ ಹೇಳಿದ್ದಾರೆ, ಯಾರೋ ಹಿಂದೂಸೇ ಎಗೇನ್ಸ್ಟ್ ಇದ್ರಂತೆ, ಒಬ್ರೇ ಇಬ್ರ, ಯಾಕೆ ಅವಳನ್ನು ಸನ್ಮಾನ ಮಾಡ್ಬೇಕು, ಗಲಾಟೆ ಆಗುದಲ್ವಾ? ಯಾಕಂದ್ರೆ ಅವರು ನನ್ನ ಫ್ಯಾಮಿಲಿ ಜೊತೆ ಕ್ಲೋಸ್ ಇರ್ತಾರೆ. ಅಲ್ಲಿ ಮುಸ್ಲಿಮ್ಸ್
ಹಿಂದೂಸ್ ಒಟ್ಟಿಗೆ ಇರೋದು. ಹೇಳಿದಾರಂತೆ ಯಾಕೆ ಅವಳಿಗೆ ಸನ್ಮಾನ ಮಾಡ್ಬೇಕು, ಅವಳು ಅಂಥದ್ದೇನ್ ಮಾಡಿದಾಳೆ, ಯಕ್ಷಗಾನ ಎಲ್ರು ಮಾಡ್ತಾರಲ್ವಾ ಅಂತ. ಬಟ್ ಅಷ್ಟು ಮಾಡ್ಲಿಕ್ಕೆ ಎಷ್ಟು ಗಟ್ಸ್ ಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಸನ್ಮಾನ ನಂಗೆ ದೊಡ್ಡ ವಿಷಯ ಅಲ್ಲ, ಸನ್ಮಾನ ನಂಗೆ ಬೇಕೇ ಬೇಕು. ನಾನು ಅದಕ್ಕೋಸ್ಕರ ಯಕ್ಷಗಾನ ಮಾಡುದೇ ಅಲ್ಲ, ನಂಗೆ ಸನ್ಮಾನ ಕದ್ದು ಸನ್ಮಾನ. ಬಟ್ ಊರಲ್ಲಿ ಒಂದು ನನ್ನ ಕಲೆಯನ್ನು ಗುರುತಿಸಿ ಎಂಕಲ ಊರದ ಪೊಣ್ಣು ಅಂತ ಹೇಳಿ ಸನ್ಮಾನ ಮಾಡಿದ್ರು. ನನ್ನ ಮೇನ್ ರಾಜೇಶ್ ಪೂಜಾರಿ ಅಂತ, ಅವರೆಲ್ಲ ಸಣ್ಣ ವಯಸ್ಸಿಂದ ನನ್ನ ನೋಡಿದವರು. ಎಲ್ಲರೂ ಕದ್ದು ಅಷ್ಟು ನನ್ಗೆ ರೆಸ್ಪೆಕ್ಟ್ ಕೊಟ್ಟು ಅಲ್ಲಿ ಸನ್ಮಾನ ಮಾಡಿದ್ರು. ಯಾರು ಹಿಂದೂಸ್ ಎಗೇನ್ಸ್ಟ್ ಇದ್ರಂತೆ, ಆದ್ರೂ ಅವರನ್ನ ಎದುರು ಹಾಕಿ ಆ ಒಂದು ನಮ್ಮ ನವಚೇತನ ಗೆಳೆಯರ ಬಳಗ ಅಂತ ಊರಲ್ಲಿ ಆ ಗ್ರೂಪ್ ಸೇರಿ ನನ್ನನ್ನು ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಸನ್ಮಾನ ಮಾಡಿದ್ದಾರೆ. ಎಗೇನ್ಸ್ಟ್ ಇದ್ರಂತೆ, ಅವರ ಮೂಲಕನೇ ಬಂದ ಮಾಹಿತಿ. ಆದ್ರೂ ಪರವಾಗಿಲ್ಲ, ಅಂತವ್ರು ಇದ್ದಾರಲ್ವಾ. ಮುಸ್ಲಿಮ್ಸ್ ಓಕೆ, ನಮ್ಮ ಧರ್ಮದಲ್ಲಿ ಅದು ಫಾಲೋ ಮಾಡಿ, ಬಟ್ ಅದ್ರಲ್ಲಿ ಇಂಥವ್ರು ಇದ್ದಾರಲ್ವಾ ಅಂತ ಬೇಜಾರಷ್ಟೇ. ನಾನು ಅವರಿಗೆಂತ ಮಾಡಿದೇನಪ್ಪ ಅಂತ. ಸೊ ಈಗ ಎಲ್ಲಕ್ಕೂ ಕಾರಣ ಒಂದೇ, ಯಕ್ಷಗಾನ. ನೀವು ಖುಷಿಯಾಗಿರೋದಕ್ಕೂ ಕಾರಣ ಯಕ್ಷಗಾನ, ಅಥವಾ ಇಷ್ಟೆಲ್ಲ ಅವಂತರ ಆದದ್ದಕ್ಕೂ ಕಾರಣ ಯಕ್ಷಗಾನವೇ ಆಗಿರುತ್ತೆ. ಸೊ ಮೊದಲನೇ ವೇದಿಕೆ ನೆನಪು ಮಾಡ್ಕೊಳ್ಳೋದಾದರೆ, ಕೊನೆಗೂ ಆ ವೇದಿಕೆ ಹತ್ತುವಾಗ ಆ ಖುಷಿ, ಅಥವಾ ಮೊದಲನ ವೇದಿಕೆಯಲ್ಲಿ ಸಿಕ್ಕಿದಂತಹ ಚಪ್ಪಾಳೆ ಸತ್ತು, ಇದನ್ನು ನೆನಪು ಮಾಡ್ಕೊಳ್ಳೋದಾದರೆ? ನಾನು ಮೊದಲನೇ ವೇದಿಕೆ ಹತ್ತುವಾಗ ಯಾರಿಗೆ ಗೊತ್ತಿರ್ಲಿಲ್ಲ. ನಮ್ಮವರಿಗೆ ಬಿಟ್ರೆ ಯಾರಿಗೆ, ನಮ್ಮವರಿಗಲ್ಲ, ನನ್ನ ಗುರುಗಳು ನನ್ನೊಟ್ಟಿಗಿದ್ದ ನನ್ನ ಇಬ್ರು ಫ್ರೆಂಡ್ಸಿಗೆ ಬಿಟ್ರು ನಾನೊಂದು ಮುಸ್ಲಿಂ ಯಕ್ಷಗಾನ ಮಾಡ್ತಾ ಇರೋದಂತೆ ಯಾರಿಗೂ ಗೊತ್ತಿರ್ಲಿಲ್ಲ. ಹಾಗಾಗಿ ಹೇಗಿರ್ಬೇಕು ಅದೇ ನಾರ್ಮಲ್ ಹೋಗ್ತಾ ಇತ್ತು. ಬಟ್ ನನ್ನ ಒಳಗೆ ಆಗ್ತಿದ್ದ ರಿಯಾಕ್ಷನ್, ಹೌದಾ ಏನಾಗ್ತಿದೆ ಅದು ಬಿಡಿ. ಆ ಒಂದು ಕ್ಲಾಸ್ ನಾನು ಕಲೀಲಿಕ್ಕೆ ಕಷ್ಟಪಟ್ಟಿದ್ದು ನಂಗೆ ಗೊತ್ತು. ನಾನೊಂದು ಕಲಿಬೇಕು, ತುಂಬಾ ಕಷ್ಟಪಟ್ಟೆ. ಒಂದು ಗುರುಗಳು ಸಿಗ್ಲಿಕ್ಕೆ ಕಷ್ಟಪಟ್ಟಿದ್ದೇನೆ. ಯಾಕೆ ಗುರುಗಳು ಸಿಗ್ಲಿಲ್ಲ? ಯಾರು ರೆಡಿ ಇರ್ಲಿಲ್ಲ, ಹೇಳಿಕೊಡ್ಲಿಕ್ಕೆ ಯಾರು ರೆಡಿ ಇರ್ಲಿಲ್ಲ. ಯಾಕಂದ್ರೆ ಹೆದರ್ತಾ ಇದ್ರು, ಅಥವಾ ಯಾರಾದ್ರೂ ಹೇಳ್ತಾರೆ, ಏನಾದ್ರು ಹೇಳ್ತಾರೆ ಇರ್ಬೇಕು. ಬಟ್ ನಂಗೆ ರಮೇಶ್ ಭಟ್, ನಾ ಹೇಳಿದಾಗೆ ಕದ್ರಿ ಮಂಜುನಾಥ ದೇವರ ಆಶೀರ್ವಾದ ಇರ್ಬೇಕು, ಅಲ್ಲಿಗೆ ಕರ್ಕೊಂಡು ಹೋಯ್ತು. ಅಲ್ಲಿ ಅವರೇ ದೊಡ್ಡ ರಂಗಸ್ಥಳ ಅಂತ ಕೊಟ್ಟಿದ್ದವರು, ಗೆಜ್ಜೆ ಕಟ್ಸಿದವರು, ಪೂಜೆ ಮಾಡಿ ಚೌಕಿ ಪೂಜೆ ಮಾಡಿ ಗೆಜ್ಜೆ ಕಟ್ಸಿದ್ದು ಅವರು, ರಂಗಸ್ಥಳ ಕೊಟ್ಟಿದ್ದವರು, ಕಿರೀಟ ಇಟ್ಟದ್ದು ಅವರಿಂದ. ಹಾಗಾಗಿ ಕದ್ರಿಗೆ ನಾನು ಅದಕ್ಕೆ ಕರ್ಕೊಂಡು ಹೋಗುದು, ಏನಿದ್ರು ಅಲ್ಲೇ ಆಗ್ಲಿ ಅಂತ ಅಷ್ಟೇ. ತುಂಬಾ ಕಷ್ಟ ಆಗಿದೆ ಕಲೀಲಿಕ್ಕೆ, ಅಷ್ಟು ಈಸಿ ಇಲ್ಲ. ಎಲ್ಲರೂ ಹೇಳ್ಬೋದು ಏನು ಅಚೀವ್ಮೆಂಟ್ ಅವಳದಂತ, ಬಟ್ ಪಟ್ಟ ಕಷ್ಟ ನಮ್ಗೆ ಗೊತ್ತಲ್ವಾ ಅಷ್ಟೇ. ಏನೆಲ್ಲ ಬೆದರಿಕೆ ಬಂದಿದೆಪ್ಪ? ನೀವು ವೇದಿಕೆ ಹತ್ತಿದ್ದೀರಿ ಅಥವಾ ನೀವು ಪರ್ಫಾರ್ಮ್ ಮಾಡ್ತಿದ್ದೀರಿ ಅಂತ ಗೊತ್ತಾದ ನಂತರ ಏನಾದರೂ ಬೆದರಿಕೆ, ಅಥವಾ ಹತ್ತಬಾರ್ದು, ಅಥವಾ ನೀನು ಯಕ್ಷಗಾನ ಮುಂದುವರಿಸಬಾರ್ದು ಅಂತ ಏನಾದರೂ ಅಂಥದ್ದೇನಾದ್ರೂ ಬಂದಿದ್ಯಾ? ಸಣ್ಣ ವಯಸ್ಸಲ್ಲಿ ನಾನು ಹೀಗೆ ಸ್ಕೂಲ್ ಪ್ರೋಗ್ರಾಮಿಗೆಲ್ಲ ಮಾಡ್ತಿದ್ದೆ. ಅದು ಸಹ ನಮ್ಮ ತುಂಬಾ ಎಗೇನ್ಸ್ಟ್ ಇದ್ರು. ಅಂದ್ರೆ ಡ್ಯಾನ್ಸ್ ಮಾಡಬಾರ್ದು, ಸ್ಟಿಕ್ಕರ್ ಇಡ್ತೇವೆ ಡ್ಯಾನ್ಸ್ ಮಾಡುವಾಗ, ಅದಕ್ಕೆ ಸಹ ನನ್ನ ಗುರುಗಳು ಹೇಳ್ತಾ ಇದ್ರು ನಮ್ಮ ಸ್ಕೂಲಲ್ಲಿ ಅವರು. ಆದ್ರೆ ಜಯರಾಮ್ ರೈ ನಂದು ಪ್ರಿನ್ಸಿಪಲ್ ಸ್ಕೂಲ್, ಮತ್ತೆ ಜ್ಯೋತಿ ಮೇಡಮ್ ಅಂತ ಕಲ್ಚರಲ್ ಎಲ್ಲ ಅವರೇ ಫುಲ್ ಟಾಪ್ ಇದ್ದದ್ದು, ಇಬ್ರು ಟೀಚರ್ಸ್. ಹಾಗೆ ಅವರು ಪಾಪ, ಮತ್ತೆ ನಾನಿದೆ ಸ್ಪೀಚ್ ಅಂಥದಕ್ಕೆಲ್ಲ ಸೇರ್ತಾ ಇದ್ದೆ. ಯಾವುದಕ್ಕೂ ಆಸೆ ಪಡೋದಷ್ಟೇ ನಂಗೆ. ಹಾಗಾಗಿ ಮತ್ತೆ ಆ ಟೈಮಲ್ಲೇ ಇತ್ತು ಮತ್ತೇನು ಹೇಳುದು, ಆ ಟೈಮಲ್ಲೇ ಇತ್ತು. ಈ ಥರ ಪ್ರಚಾರ ಆದಮೇಲೆ, ಮೊದಲು ಯಾರಿಗೂ ಗೊತ್ತಿರಲಿಲ್ಲ ನಾ ಮಾಡ್ತೇನೆ, ಯಾರಿಗೂ ಗೊತ್ತಿರಲಿಲ್ಲ. ಉಡುಪಿ, ಅದೇ ನಾನು ಹೇಳ್ದಲ್ಲ, ಉಡುಪಿ ಕಾರವಾರ ಆಚೆ ಸೈಡೆಲ್ಲ ಮಾಡ್ತಿದ್ದದ್ದು. ಹಾಗಾಗಿ ಗೊತ್ತಾಗಿದ್ದು ಒಂದು, ನಾನು ಇದೆ ರಾಕ್ಷಸ ವೇಷ ಹಾಕಿ ಅದು ಸ್ವಲ್ಪ ಪಾಪ್ಯುಲರ್ ಆಗಿತ್ತು. ಹಾಗಾಗಿ ಅದು ಇಡೀ ವೈರಲ್ ಆಗಿ ನ್ಯೂಸ್ ಅದು ಇದೆಲ್ಲ ಗೊತ್ತಾದ್ಮೇಲೆ ನನ್ನ ಹತ್ರ ಯಾರು ಬೆದರಿಕೆ ಹಾಕಿಲ್ಲ, ನನಗೆ ಬಂದು ಯಾರು ಹಾಕಿಲ್ಲ. ಬಟ್ ಭಾಳ ನನಗೆ ಸಪೋರ್ಟ್ ಮಾಡಿದವರಿಗೆಲ್ಲ ಬೇಡ ಹಾಗೆ ಬರ್ತಾ ಇತ್ತು. ಈಗ ಇಲ್ಲ, ಅದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಇವಾಗ ಎಲ್ಲರಿಗೂ ಗೊತ್ತಾಗಿರ್ಬೋದು, ಯಕ್ಷಗಾನ ಅಂದ್ರೆ ದೇವರೇ. ನಿಮ್ಮಲ್ಲಿ ಒಂದು ಸಿಂಪಲ್ ಪ್ರಶ್ನೆ ಇದೆ. ನೀವು ಹೇಳಿದ್ರಿ ಒಂದು ಸ್ಟಿಕ್ಕರ್ ಹಾಕುವಾಗೂ ಕೂಡ ಇಲ್ಲ ಅಂತ. ಯಕ್ಷಗಾನ ಶುರುವಾಗೋಕ್ಕಿಂತ ಮುಂಚೆ ಚೌಕಿ ಪೂಜೆ ಅಂತ ಇರುತ್ತೆ, ಎಲ್ಲವೂ ಇರುತ್ತೆ, ರಂಗಪೂಜೆಯಿಂದ ಹಿಡಿದು ಪ್ರತಿಯೊಂದು ಕೂಡ.
ನೀವು ಕುಂಕುಮನ ಹಚ್ಕೋತೀರಾ? ನಾನು ಚಿಕ್ಕ ಇರುವಾಗೆಲ್ಲ ಹಚ್ತಾ ಇದ್ದೆ. ನಾನು ಹೇಳಿದ್ದೆಲ್ಲ, ನಮ್ಮದು ಮನೆ ಎದುರೆಲ್ಲ ಎಕ್ಸಾಮಿಗೆ ಹೋಗುವಾಗ ಇಲ್ಲಿ ಹಚ್ಚದಿದ್ರು ಒಮ್ಮೆ ಜಸ್ಟ್ ಎಲ್ಲಿಯಾದರೂ ಬುಕ್ ಒಳಗೆ ಆದರೂ ಇಲ್ಲಿ ನೆಕ್ಕಲ್ಲಿ ಆದರೂ ಹಾಕ್ತಿದ್ದೆ. ಅದು ಪ್ರಸಾದ ಅಲ್ವಾ. ಬಟ್ ಇಲ್ಲಿ ಚೌಕಿ ಪೂಜೆಯಲ್ಲಿ ನೀವು ಒಮ್ಮೆ ನಿಂತ ಮೇಲೆ, ಅದು ನಾನಂತಲ್ಲ, ನನ್ನ ಪ್ಲೇಸಲ್ಲಿ ಯಾವ ಜಾತಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರೇ ಇರಲಿ, ಆ ಚೌಕಿಯಲ್ಲಿ ಒಮ್ಮೆ ನಿಂತ ಮೇಲೆ ಆ ಲೈಫ್, ಆ ವರ್ಲ್ಡೇ ಅದು. ನಿಮ್ಗೆ ಆ ಫೀಲ್ ಅಲ್ಲಿ ನಿಂತರೆ ಗೊತ್ತಾಗುತ್ತೆ. ಆ ಚೆಂಡೆಯ ಸದ್ದು, ಅಲ್ಲಿ ಆಗೋ ಪೂಜೆ, ಅದು ಹೇಳಲಿಕ್ಕೆ ಆಗಲ್ಲ. ಚೌಕಿದ್ದು ಆ ಎಕ್ಸ್ಪೀರಿಯನ್ಸ್, ಇಟ್ಸ್ ಸ್ವರ್ಗ ಅಷ್ಟೇ. ಅದೊಂಥರ ಸ್ವರ್ಗದ ಫೀಲ್. ಅಲ್ಲೇ ಎಲ್ಲ ಮುಗಿಲಿ, ಲೈಫೇ ಅಲ್ಲಿ ಮುಗಿಲಿ ಅಂತ ಫೀಲ್ ಆಗುತ್ತೆ ಅಷ್ಟು. ಹಾಗಾಗಿ ಏನು ಹೇಳಲಿಕ್ಕಿಲ್ಲ. ನಾನು ಖಂಡಿತ ಹಚ್ಚುತ್ತೇನೆ, ಅದರಲ್ಲಿ ಏನಾಗಲಿಕ್ಕಿಲ್ಲ ಅಲ್ವಾ. ನಮ್ಮ ಊರಿನ ಜಾತ್ರೆಗೆ ಹೈಯೆಸ್ಟ್ ಬರೋದೇ ಮುಸ್ಲಿಮ್ಸ್. ಎಸ್. ಸೊ ಈ ಯಕ್ಷಗಾನದ ಮೇಲೆ ಇಷ್ಟೊಂದು ಆಸೆ ಎಲ್ಲಿವರೆಗಿರುತ್ತೆ ಮೇಡಮ್? ಅದೇ ಹೇಳಿದ್ನಲ್ಲ, ಯಕ್ಷಗಾನವೇ ಇಷ್ಟು ನಾನು ಧೈರ್ಯದಲ್ಲಿ ಮುನ್ನುಗ್ಗಿದ್ದೇನೆಂದರೆ ಲೈಫ್ ಅದೇ ಅಲ್ವಾ. ಲಾಸ್ಟ್ ಅದೇ ದೇವರ ಹತ್ರ ಆಶೀರ್ವಾದ ಸಾಧ್ಯ. ಯಕ್ಷಗಾನ ಎಷ್ಟು ತನಕ ನನಗೆ ಶಕ್ತಿ ಇದೆ ಅಷ್ಟು ತನಕ ಇರುತ್ತೆ ಯಕ್ಷಗಾನ. ವೆರಿ ಗುಡ್. ಸೊ ಈಗ ಇನ್ನು ನಾನು ಬಿಟ್ಟರು ನನ್ನನ್ನು ಯಕ್ಷಗಾನ ಬಿಡಲ್ಲ, ಚಾನ್ಸೇ ಇಲ್ಲ. ಎಸ್. ಸೊ ಈಗ ನಿಮ್ಮ ಸ್ಟಡೀಸ್ ಬಗ್ಗೆ ಬರೋಣ. ಎಲ್ಲ ಆದ ನಂತರ ಸ್ಟಡೀಸ್ ಬಗ್ಗೆ ಬರ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಯಾವ ಟೈಮಲ್ಲಿ ಯಾವ ಡಿಸಿಷನ್ ತೊಗೊಂಡ್ರಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಟಡೀಸ್ ಅಥವಾ ಯಾವಾಗ ನೀವು ಯಕ್ಷಗಾನನೇ ನನ್ನ ವೃತ್ತಿ ಆಗಬೇಕು ಅಥವಾ ನನ್ನ ಜೀವನನೇ ಯಕ್ಷಗಾನ ಆಗಬೇಕು ಅಂತ ಯಾವಾಗ ಡಿಸೈಡ್ ಮಾಡಿದ್ರಿ? ಇಲ್ಲ, ಯಕ್ಷಗಾನ ವೃತ್ತಿ ಅಂತ ನಾನು ಅನ್ಕೊಂಡೇ ಇಲ್ಲ. ಇವಾಗ ನಾನು ಆಟೋಮೊಬೈಲ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು, ಯುನೈಟೆಡ್ ಟೊಯೋಟಾ ಅಲ್ಲಿ. ಬಟ್ ಯಕ್ಷಗಾನ ವೃತ್ತಿ ಅಲ್ಲ, ಯಕ್ಷಗಾನ ನಂಗೆ ಸಿಗ್ಬೇಕು ಅಂತ ಇತ್ತು. ನಾನು ಕುಣಿಬೇಕು, ಗೆಜ್ಜೆ ಕಟ್ಟಬೇಕು, ನಾನ್ ಸಹ ಒಂದು ಯಕ್ಷಗಾನ ಆರ್ಟಿಸ್ಟ್ ಆಗ್ಬೇಕು, ಆ ತರ ವೃತ್ತಿ ನಾನು ಅನ್ಕೊಂಡೆ. ಅದು ಸಹ ವೃತ್ತಿ ಇರುತ್ತಂತ ನಂಗೆ ಗೊತ್ತೂ ಇರ್ಲಿಲ್ಲ, ಸತ್ಯ ಗೊತ್ತಿರ್ಲಿಲ್ಲ. ಹಾಗಾಗಿ ನಂಗೆ ಫಸ್ಟ್ ಆಫ್ ಆಲ್ ಹುಡುಗಿಯರು ಮಾಡ್ತಾರಂತ ಸಹ ಗೊತ್ತಿರ್ಲಿಲ್ಲ ಆ ಏಜ್ ಅಲ್ಲಿ. ಅದು ಗೊತ್ತು ಆಗುದಿಲ್ಲ ಅಲ್ವಾ. ಹಾಗಾಗಿ ಬಟ್ ಎಜುಕೇಶನ್ ಎಲ್ಲ ಆಗುವಾಗ, ಮತ್ತೆ ನಾವು ಒಂದು PU ಆಗುವಾಗ ಬುರ್ಕ ಕಂಪಲ್ಸರಿ, ನಮ್ಗೆ ಬುರ್ಕ ಹಾಕ್ಲೇಬೇಕಲ್ವಾ. ಅದರ ನಂತರ ಅಂತೂ ನಾನು ಯೋಚಿಸ್ಲಿಕ್ಕೆ ಇಲ್ಲ ನಾನೊಂದು ಯಕ್ಷಗಾನ ಕುಣಿತೀನಿ ಅಂತ. ಬುರ್ಕ ಕಂಪಲ್ಸರಿ ಆಯ್ತು. ಬುರ್ಕದಿಂದ ರಂಗಸ್ಥಳ ಒಂದು ಕನಸೆ ನಂದು. ಸೊ ಅದು ಎಜುಕೇಶನ್ ಎಲ್ಲ ಆಗಿ ಕೆಲವು ಫ್ರೆಂಡ್ಸ್ ಇರ್ತಾರೆ ಜೊತೆಲಿ, ಫ್ರೆಂಡ್ಸ್ ಸಿಗ್ತಾರೆ ಕಾಲೇಜ್ ಅಂದಮೇಲೆಲ್ಲ ಫ್ರೆಂಡ್ಸ್. ಅವರನ್ನು ನೋಡಿ ಅವರೆಲ್ಲ ಅವರ ಮನೆಯಲ್ಲಿ ಎಲ್ಲ ಹೇಗಂದ್ರೆ ಬಿಡುವ ಯಕ್ಷಗಾನ ಎಲ್ಲ ಇದ್ದೇ ಇರ್ತ, ಅವರಿಗೆಲ್ಲ ಅದು ಮೇಜರ್ ಭರತನಾಟ್ಯ, ಯಕ್ಷಗಾನ, ಡ್ಯಾನ್ಸ್. ನಮ್ಮದ್ರಲ್ಲಿಲ್ಲ ಹಾಗೆ. ಮತ್ತೆ ನಾ ಹೇಳಿದ್ನಲ್ಲ, ನಾನು ಸಣ್ಣ ಹೆಸರು ಇರುವಾಗೆಲ್ಲ ಸೈಲೆಂಟ್ ಅಲ್ಲ, ಜೋರೆ, ಏನು ಆಸೆ ಪಡ್ತೇನೆ ಮಾಡಿಯೇ ಮಾಡ್ತೇನೆ. ಹಾಗಾಗಿ ಮತ್ತೆ ಇದೆ ನನಗೆ ಕದ್ರಿಯಲ್ಲಿ ಕದ್ದು ಮುಚ್ಚೆಲ್ಲ ಫುಲ್ ಹೋಗ್ತಿದ್ದೆ. ಎಲ್ಲಿ ಯಕ್ಷಗಾನ ಇದ್ರು, ಹಾಸ್ಟೆಲ್ ಇರ್ಲಿ ಎಲ್ಲೂ ಇರ್ಲಿ, ನಾ ಹೋಗ್ತಿದ್ದೆ. ನಂದು ಫ್ರೆಂಡ್ಸ್ ಸಪೋರ್ಟ್ ಇತ್ತು ಅದಕ್ಕೆ, ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ರು. ಎಲ್ಲಿ ಯಕ್ಷಗಾನ ಇದ್ರು ಹೋಗ್ತದೆ. ಕದ್ರಿಯಲ್ಲೇ ನಾನು ಹೈಯೆಸ್ಟ್ ಹೋಗಿರೋದು, ಅಲ್ಲೇ ಸಿಕ್ಕಿದ್ದು, ಅಲ್ಲೇ ನಂಗೆ ಇನ್ಫಾರ್ಮೇಶನ್ಸ್ ಸಿಕ್ಕಿದ್ದು. ಇಲ್ಲಿ ಒಂದು ಕ್ಲಾಸ್ ಇದೆ, ಗುರುಗಳು ಕ್ಲಾಸ್ ಕೊಡ್ತಾರೆ, ಅವ್ರು ಕೊಟ್ಟರು ಸಹ. ಸೊ ಮೊದಲನೇ ಬಾರಿಗೆ ನೀವು ಗುರುಗಳ ಹತ್ರ ಹೋದಾಗ ನಿಮ್ಮನ್ನು ಅವ್ರು ಸುಲಭವಾಗಿ ಒಪ್ಕೊಂಡ್ರ ಅಥವಾ? ಅವರದ್ದು ಇವಾಗ ಸಾಧ್ಯ, ಹೆದರ್ಬೇಡ. ಅವರ ಪ್ರಕಾರ ಯಕ್ಷಗಾನ ಒಂದು ಆರ್ಟ್. ಯಾವ ಚಿಕ್ಕ ಮಗು ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಹಿಂದೂಸ್ ಇರಲಿ, ಮುಸ್ಲಿಮ್ಸ್ ಇರಲಿ, ನಮ್ಮ ಕ್ಲಾಸಲ್ಲಿ ಒಂದು 4 years ಇಂದ ಮಗುವಿಂದ ಹಿಡಿದು 40 yearsನವರು ಎಲ್ಲ ಇದ್ದಾರೆ. 40 ಏನು 60 ಎಲ್ಲ, 60-65 yearsನವರು ಎಲ್ಲ ಇದ್ದಾರೆ. ಹಾಗಾಗಿ ನನ್ನ ಗುರುಗಳು ಯಾವತ್ತಿಲ್ಲ ಹೇಳಲಿಲ್ಲ. ಮೇ ಬಿ ಅವರಿಗೆ ಬೆದರಿಕೆ ಎಲ್ಲ ಬಂದಿರ್ಬೋದು, ಬಟ್ ಅವರು ಯಾವತ್ತು ಅಂಜಿಲ್ಲ. ಫಸ್ಟಿಗೆ ನಂಗೆ ಹೇಳಿಕೊಟ್ಟು ಗೆಜ್ಜೆ ಕಟ್ಟಿಸಿದ್ದಾರೆ, ಅದು ದೊಡ್ಡ ವೇಷ ಕೊಟ್ಟಿದ್ದಾರೆ. ಅವರು ಎಷ್ಟು ಟ್ರಸ್ಟ್ ಇರ್ಬೋದು. ಈಗ ಹೇಳ್ತಾರೆ ನಂದು ತುಂಬ ಮಿಸ್ಟೇಕ್ಸ್ ಆಗುತ್ತೆ, ಅಂದರೆ ನನಗೆ ಸ್ಟೋರೀಸ್ ಗೊತ್ತಿಲ್ಲ, ಕಲಿತಾ ಇದ್ದೇನೆ, ಅದು ಏನು ಸಂಭಾಷಣೆ ಕಷ್ಟ ಆಗ್ತದೆ, ಬಟ್ ಕಲಿಬೇಕಂತ ನಂಗೆ ಹೋಗಿ ನಾನು ಕುಣಿಲೇಬೇಕು, ನಂಗೆ ನೋಡ್ಲಿಕ್ಕೂ ಸಿಕ್ಕಿದ್ರು ಸಾಕು, ನಿಲ್ಲಿಕ್ಕೂ ಸಿಕ್ಕಿದ್ರು ಸಾಕು ಅಂತ. ಹಾಗಾಗಿ ಕಲಿತಾ ಇದ್ದೇನೆ, ಎಷ್ಟಾಗುತ್ತೆ ಕಲಿತಾ ಇರುವ ಅಂತ. ಬಟ್ ಸಿಕ್ಕಿತಲ್ಲ ಅವಕಾಶ, ಯಾರಿಗೂ ಅಷ್ಟು ಲಕ್ ಇರುವುದಿಲ್ಲ ಅಲ್ವಾ. ಲಕ್ಕಿಗಿಂತ ಹೆಚ್ಚಾಗಿ ಪರಿಶ್ರಮ ಮತ್ತು ಆ ಕಲೆ ಮೇಲಿರುವಂಥ ಭಕ್ತಿ, ಅದೇ ನಿಮ್ಮನ್ನು ಗೆಲ್ಲಿಸಿದ್ದು. ಈಗ ಸಾಕಷ್ಟು ವೇಷಗಳನ್ನು ಹಾಕಿರ್ತೀರ. ಒಂದು ದಿನ
ಮೆಮೊರೇಬಲ್ ಅಪ್ಪ ನನ್ನ ಈ ಜೀವನದಲ್ಲಿ ಅಂತ ಹೇಳುವಂಥದ್ದು ಅಂತಹ ದಿನ ಏನಾದರೂ ಇದೆಯಾ ವೇದಿಕೆಯಲ್ಲಿ ಅಥವಾ ರಂಗಸ್ಥಳದಲ್ಲಿ? ಈ ದಿನ ನಂಗೆ ಮರಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಯಿತು ನನಗೆ ಈ ವೇಷವನ್ನು ಹಾಕಿ ಅನ್ನುವಂಥ ದಿನ ಇದೆಯಾ? ಆ ಥರ ಇಲ್ಲ. ಎಲ್ಲ ಫಸ್ಟ್ ಗೆಜ್ಜೆ ಕಟ್ಟಿದ್ದು, ಎವ್ರಿ ಟೈಮ್ ಗೆಜ್ಜೆ ಕಟ್ಟಿದ್ದು, ನಂಗೆ ಅದು ಎವ್ರಿ ಡೇ ಸ್ವರ್ಗನೇ. ನನಗೆ ಫಸ್ಟ್ ಚೌಕಿಯಲ್ಲಿ ನಿಲ್ತೀನಲ್ಲ, ಅದೇ ಒಂದು ಖುಷಿ. ಮತ್ತೆಂತಂದ್ರೆ ನಮ್ಮ ಸೆಲೆಬ್ರಿಟೀಸ್ ಇರ್ತಾರೆ, ತುಳು ಚಿತ್ರರಂಗದ್ದು ಮತ್ತೆ ಕನ್ನಡ ಆಕ್ಟರ್ಸ್, ನಮ್ಮ ಸ್ಯಾಂಡಲ್ ಅವರೆಲ್ಲ ಮೇಯ್ನ್ ಆಗಿ ಹರ್ಷ್ಯ ಅಂತೂ ಬರ್ತೀನಿ ಅಂತ ಹೇಳ್ತಾರೆ. ಅದೆಲ್ಲ ನಂಗೊಂದು ನನ್ನನ್ನು ನೋಡ್ಲಿಕ್ಕೆ, ಅಂದ್ರೆ ಧರ್ಮ ನೋಡಿ ಅಲ್ಲ ಅವರು ಬರುದು, ನಮ್ಮೊಳಗೂ ಒಬ್ಳು ತಂಗಿ ಇದ್ದಾಳೆ, ಅವಳು ಇದ್ದಾಳೆ ಯಕ್ಷಗಾನದಲ್ಲಿ, ಅವಳಿಗೆ ಸಪೋರ್ಟ್ ಮಾಡೋ ಬಂದು ನಂಗೆ ತುಂಬಾ ಬ್ಲೆಸ್ಸಿಂಗ್ಸ್ ಕೊಟ್ಟು ಹೋಗ್ತಾರೆ. ನಿನ್ನೆ ಕಾಪಿಕಾಡ್ ಸರ್, ದೇವದಾಸ್ ಕಾಪಿಕಾಡ್ ಸರ್, ನಾನು ಹಾಕಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ, ಅವರಲ್ಲಿ ಬಂದಿದ್ರು ವಿಟ್ಲಕ್, ಅಲ್ಲಿ ಸರ್ ತುಂಬಾ ನಾವು ಫಸ್ಟ್ ಯಕ್ಷಗಾನ ನಿಂಗೆ ಒಳ್ಳೇದಾಗಿ ತುಂಬಾ ಬ್ಲೆಸ್ಸಿಂಗ್ಸ್ ಕೊಟ್ರು ನಿನ್ನೆ. ಅದು ಪ್ರೌಡ್. ನಾನು ಅವ್ರ ದೊಡ್ಡ ಫ್ಯಾನ್. ಫಸ್ಟ್ ಆಫ್ ಆಲ್ ನಾನು ಮುಂಚೆ ಫಸ್ಟ್ ಇಂಟರ್ವ್ಯೂಲ್ಲಿ ಹೇಳಿದ್ದೆ, ಅದು ನಿನ್ನೆ ನಂಗೆ ಈಡೇರಿತ್ತು ಅವ್ರ ಬ್ಲೆಸ್ಸಿಂಗ್ಸ್. ಹಾಗೆ ಕೆಲವು ಬಹಳ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ ಬಂದು, ಹರ್ಷ, ನಾಟ ಉಲ್ಲೇರ, ಹಾಗೆ ಕೆಲವರು ಬಂದಿದ್ರು. ಅದೆಲ್ಲ ಒಂದು ಹ್ಯಾಪಿ ಮೂಮೆಂಟ್. ವೆರಿ ಗುಡ್. ಸೊ ನಿಮ್ಮನ್ನು ನೋಡಿದ್ರೆ ಯಕ್ಷಗಾನ ಬಿಟ್ಟು ನಿಮ್ಮ ಜೀವನದಲ್ಲಿ ಬೇರೇನು ಖುಷಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಸೊ ಅಷ್ಟು ಪ್ರೀತಿಸ್ತೀರ ನಿಮ್ಮ ಯಕ್ಷಗಾನವನ್ನು. ಸೊ ಯಕ್ಷಗಾನ ಕುರಿತಾದ ಪ್ರಶ್ನೆಯನ್ನೇ ನಾನು ನಿಮಗೆ ಕೇಳ್ತೇನೆ. ಮಹಿಷಾಸುರ ಅಂತ ಹೇಳಿದ್ರೆ ನಿಮ್ಗೆ ಯಾಕಪ್ಪ ಅಷ್ಟು ಇಷ್ಟ? ಯಾರಿಗೆ ಇಷ್ಟ ಇಲ್ಲ? ನನಗೆ ಇಷ್ಟ ಇಲ್ಲ. ಯಾಕೆ? ಭಯ. ಅದೇ ಅದು ಫೇಮಸ್ ಆಗ್ಲಿಕ್ಕೆ ಕಾರಣ. ಇವಾಗ ನೋಡಿ, ಯಕ್ಷಗಾನದಲ್ಲಿ ಎಲ್ಲರೂ ವೇಟ್ ಮಾಡುದ ಒಂದು ಪಾತ್ರಕ್ಕೆ ಅಲ್ವಾ? ಯಕ್ಷಗಾನ ಅಂದ್ರೆ ಮಹಿಷಾಸುರ, ಆ ಲೆವೆಲ್ಗೆ ಆ ಪಾತ್ರ ಫೇಮಸ್. ನಂಗೆ ಯಾಕೆ ಇಷ್ಟ ಅಂದ್ರೆ ಅದ್ರದ್ದು ಬರುವ ಗರ್ಜನೆ, ಅದು ಅದರ ಪ್ರವೇಶ ಹೇಗಿರುತ್ತೆ ಅಂದ್ರೆ, ನಾನು ಆ ಪ್ರವೇಶ ಎಲ್ಲಿಂದ ಕರ್ಕೊಂಡ್ ಬರ್ತಾರೆ ನೋಡಿ, ಅದ್ರ ಹಿಂದೆನೆ ಇರ್ತೀನಿ. ಅದು ಯಾರು ಎಂತ ಅನ್ಕೊಂಡ್ರು ಪರವಾಗಿಲ್ಲ, ಮಹಿಷಾಸುರ ಎಲ್ಲಿಂದ ಎಲ್ಲಿ ರಂಗಸ್ಥಳ ಹತ್ತುವರೆಗೆ ನಾನು ಅಲ್ಲೇ ಇರ್ತೀನಿ. ಎಲ್ಲಾ ಮಹಿಷಾಸುರ ಪಾತ್ರಧಾರಿಗಳ ಫ್ಯಾನ್ ನಾನು. ಫಸ್ಟ್ ಆಫ್ ಆಲ್ ಎಲ್ಲ ಯಕ್ಷಗಾನ ಆರ್ಟಿಸ್ಟ್ ಇದ್ದು ಫ್ಯಾನ್, ಬಟ್ ಮಹಿಷಾಸುರದೊಂದು ಎಕ್ಸ್ಟ್ರಾ, ಅದನ್ನು ನೋಡ್ಲಿಕ್ಕೆ ಏನೋ. ನೀವು ಹೇಳಿದ್ರಿ ನಾನು ಮಹಿಷಾಸುರನ ಹಿಂದೆ ಇರ್ತೇನೆ ಅಂತ. ನಾವು ಮಹಿಷಾಸುರ ಬರೋವರೆಗೆ ಮಾತ್ರ ಅಲ್ಲಿರುವುದು, ಬಂದ ನಂತರ ನಾವು ಇರುವುದಿಲ್ಲ. ಆ ಆರ್ಭಟ ಬಹುಶಃ ಅದ್ರ ಮೇಲೆ ನಿಮಗೆ ಪ್ರೀತಿಯಾಗಿ, ಆ ಪ್ರೀತಿ ಎಲ್ಲಿವರೆಗೂ ನಿಮ್ಮನ್ನು ತಂದು ನಿಲ್ಲಿಸ್ತು ಅಲ್ವಾ? ಸೊ ಮಹಿಷಾಸುರ ಪಾತ್ರ ನೀವು ಹೇಳಿದ್ರಿ, ಸಾಕಷ್ಟು ಇಂಟರ್ವ್ಯೂಸ್ಗಳಲ್ಲಿ ಹೇಳಿದ್ರೆ ಅದು ನನ್ನ ಡ್ರೀಮ್ ರೋಲ್, ಅದು ಮಹಿಷಾಸುರನ ಪಾತ್ರ ಮಾಡಬೇಕು ಅಂತ. ಮಾಡಿದ್ದೀರಾ ಆ ಪಾತ್ರವನ್ನು? ಇಲ್ಲ, ಮಾಡಿಲ್ಲ. ಯಾಕೆ ಅಂತ ಹೇಳ್ತೀನಿ. ಮಾಡಿಸ್ಲಿಕ್ಕೆ ನನ್ನ ಗುರುಗಳು ತಯಾರಿದ್ದಾರೆ, ಆದ್ರೆ ಕಲಿಬೇಕು. ಅದು ಅಂದ್ರೆ ಈ ತರ ಬಹಾಟ್ ಮಾಡಿ ಬರುದು, ರಂಗಸ್ಥಳ ಮಾಡುದು, ಅದು ಒಳ್ಳೇದ. ನಾನು ಅದನ್ನು ಡ್ರೀಮ್ ನೋಡಿರೋದು, ಅದು ನನ್ನ ಒಳಗಿಂದ ನಾನು ರೆಡಿ ಆಗ್ಬೇಕು. ಇವತ್ತು ನಾನು ರಂಗಸ್ಥಳ ಹತ್ಬಹುದು ಮಹಿಷ ಹಾಕಿ. ಆ ದಿನ ನಾನು ಹತ್ತೇನೆ. ನಂಗೆ ಆಫರ್ ಬಂದಿದೆ ಉಡುಪಿಯಿಂದ ಎಲ್ಲ, ಮೇಡಮ್ ಒಂದು ಮಹಿಷ ಹಾಕಿ ಅಂತ. ನವರಾತ್ರಿಗೂ ಬಂದಿತ್ತು, ಆದ್ರೆ ಆವತ್ತು ನಾನು ದೇವಿ ಹಾಕಿದ್ದೆ. ಆದ್ರೆ ಮಹಿಷಾಸುರ ನಾನು ಹೋಗಿಲ್ಲ ಅಂದ್ರೆ ನನ್ ಕರೀತಾರೆ, ಬಟ್ ನಾನು ಅದರಲ್ಲಿ ಸರಿ ಸೆಟ್ ಆಗ್ಬೇಕು. ಇನ್ನೂ ನಾನು ಸಂಭಾಷಣೆ ಅದಿದ್ದೆಲ್ಲ ಕಲಿತಾ ಇರೋದಷ್ಟೇ ಅಲ್ಲ. ನಾನು ಮಹಿಷದ ಕನಸದು ಬೇರೆ. ಆ ಮಹಿಷ ಪಾತ್ರ ಸಿಕ್ಕಿದಾವತ್ತು ನನ್ನ ರಿಯಾಕ್ಷನ್ ನಂಗೆ ಗೊತ್ತಿಲ್ಲ, ನಾನು ಎಲ್ಲಿರ್ತೇನೆ. ಹಾಗಾಗಿ ಅದು ಟೈಮ್ ಬೇಕು, ನಂಗೆ ಟೈಮ್ ಬೇಕು, ನಿಮಗೆ ಟೈಮ್ ಬೇಕು. ಸೊ ಆದಷ್ಟು ಬೇಗ ಆ ಟೈಮ್ ಬರಲಿ, ಯಾಕಂತ ಹೇಳಿದ್ರೆ ನಮಗೆ ಜಾಸ್ತಿ ಕಾಯಲಿಕ್ಕೆ ಸಾಧ್ಯ ಇಲ್ಲ. ಆ ದಿನ ಹೇಗಿರ್ಬೋದು, ಐ ಥಿಂಕ್ ಅಲ್ಲೇ ಲೈಫ್ ಎಂಡ್ ಆಗುತ್ತೇನೋ ಅನ್ನೋ ಫೀಲ್ ಇದೆ. ನೋಡುವ. ಅಯ್ಯಯ್ಯೋ, ಅದಕ್ಕೆ ತುಂಬ ಲಾಂಗ್, ಯಾಕಂದರೆ ಅದು ನನಗೆ ಹೇಳಲಿಕ್ಕೆ ಅದು ವರ್ಡ್ಸ್ ಬರಲ್ಲ. ಬಿಕಾಸ್ ಅದು ಬಿಡಿ, ಅಷ್ಟು ವರ್ಷದ್ದು. ನನಗೀಗ 29 years. ಒಂದು ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್ ಅಂದರೆ ನಾನು 5-6 years ನನಗೆ. ಆ ಲಾಂಗ್ ಟರ್ಮ್ ಇದು ಡ್ರೀಮ್. ಒಮ್ಮೆ ನಾನು ಮಹಿಷಾಗಿ ನಿಂತಿದ್ದೇನೆ ಹೇಳಿದರೆ ಅದು ಆ ದಿನ ಬರಲಿ, ಬಟ್ ಕಲ್ತಾದ್ಮೇಲೆ. ಅಪ್ಪ, ನಿಮ್ಮ ಮುಖದಲ್ಲಿರುವಂಥ ಸಂತೋಷ, ಎಕ್ಸೈಟ್ಮೆಂಟ್ ಹೇಳ್ತಾ ಇದೆ. ಆ ದಿನ ಬಹುಶಃ ನಾನು ನಿಮ್ಮ ಯಕ್ಷಗಾನವನ್ನು ನೋಡಲಿಕ್ಕೆ ಎಲ್ಲಾದ್ರೂ ಓಡಾಡಿ ಬರ್ತೇನೆ ನಾನು. ಖಂಡಿತ ಎಲ್ಲರೂ ಬರಬೇಕು. ಎಸ್. ಸೊ ಈಗ
ಎರಡು ಜೀವನ ಇರ್ತದೆ ಹೆಣ್ಣು ಮಕ್ಕಳಿಗೆ. ಒಂದು ಮದುವೆಯ ಮುಂಚಿನ ಜೀವನ, ಮದುವೆಯ ನಂತರದ ಜೀವನ. ಮದುವೆಯ ನಂತರದ ಜೀವನ ಬಹಳ ಮುಖ್ಯ ಆಗ್ತದೆ. ಯಾಕಂತ ಹೇಳಿದರೆ ಅಪ್ಪ ಅಮ್ಮನನ್ನು ಎದುರು ಹಾಕಿದಾಗೆ ಅಲ್ಲ, ಮದುವೆಯ ನಂತರ ಯಾರನ್ನಾದರೂ ಎದುರು ಹಾಕೊಳ್ಳೋದು. ಆದರೆ ಮದುವೆ ನಂತರ ಕೂಡ ನೀವು ಯಕ್ಷಗಾನವನ್ನು ಮುಂದುವರಿಸ್ತೀರಾ. ಆದರೆ ಮುಂದೆ ಒಂದು ಡೆಸ್ಟಿನಿ ನಿಂತಿರುತ್ತಲ್ಲ, ಈ ಮಹಿಷಾಸುರನ ವೇಷ ಎಲ್ಲ ಆದ ನಂತರ ಯಕ್ಷಗಾನಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಇದ್ದರೆ ಆರ್ಷಿ ಅವರು ಏನು ಮಾಡ್ತಾರೆ? ಅದೇ ಹೇಳ್ತಾ ಇರೋದು, ನಾನು ಅಷ್ಟು ಬೆಳಿಬೇಕು ಯಕ್ಷಗಾನವನ್ನೇ. ಎಲ್ಲರಿಗೆ ಯಾರೆಲ್ಲ ಯಕ್ಷಗಾನ ಕಲಿಬೇಕಂತ ಇದ್ದಾರೆ ಎಲ್ಲರಿಗೆ ನನ್ನಿಂದ ಆಗೋ ಸಹಾಯ ಖಂಡಿತ ಮಾಡ್ತೇನೆ. ನಾನು ಹೇಳಿದಾಗೆ ನನಗೆ ಇದೆಲ್ಲ ಆಶೀರ್ವಾದ ಸಿಕ್ಕಿರೋದು ಒಂದು ಕದ್ರಿ, ಒಂದು ನನ್ನ ಮನೆ ಎದುರೇ ಇರುವ ಅಮ್ಮನ ಕೃಪೆಯಿಂದ. ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಸೇವೆ ಮಾಡಬೇಕು. ಆದರೆ ಯಕ್ಷಗಾನ ಕಲಿಯೋಷ್ಟು ಮುಗಿಯಲ್ಲ, ಅದು ಬಹಳಷ್ಟಿದೆ ಕಲೀಲಿಕ್ಕೆ. ಕಲಿಬೇಕು, ಕಲಿಸ್ಬೇಕು. ಯಕ್ಷಗಾನ ಯಾರಿಗೆ ಆಸೆ ಉಂಟು ಅವರಿಗೆ ಕಲಿಸ್ಬೇಕು. ಅದೆಲ್ಲ ತುಂಬ ಡ್ರೀಮ್ ಇದೆ. ಇಷ್ಟು ಡ್ರೀಮ್ ಫುಲ್ಫಿಲ್ ಆಗಿದೆ. ಸೊ ಇನ್ನು ಆಗ್ಬಹುದು, ಆಗುತ್ತೆ, ಆಗ್ಬಹುದು. ಕಲಿಬೇಕಷ್ಟೆ. ನಾನು ಫಸ್ಟ್ ಕಲಿತು ಕರೆಕ್ಟ್ ಸೆಟ್ ಆಗಬೇಕು. ಅದು ಎಷ್ಟು ಟೈಮ್ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ಲೈಫೇ ಅದಕ್ಕೆ ಇಟ್ಟಿರೋದಲ್ವಾ. ಎಷ್ಟು ಟೈಮ್ ಆದ್ರೂ ಪರವಾಗಿಲ್ಲ, ಕಲಿತಾ ಇರ್ಬೇಕು ಅಷ್ಟೇ. ಯಕ್ಷಗಾನಕ್ಕೆ ಸಂಬಂಧಪಟ್ಟದೆಲ್ಲ ಕಲಿಬೇಕು. ವೆರಿ ಗುಡ್. ಸೊ ದಿನದಲ್ಲಿ ಯಕ್ಷಗಾನಕ್ಕೆ ಅಂತ ಎಷ್ಟು ಸಮಯ ನೀವು ಇಡ್ತೀರಾ? ಪ್ರಾಕ್ಟೀಸ್ ಹೇಗೆ ಮಾಡ್ತೀರಾ? ಪ್ರಾಕ್ಟೀಸ್ ಸಂಡೇಸ್ ಇರೋದು ಕ್ಲಾಸಸ್. ಅಂದ್ರೆ ನನ್ನ ಡ್ಯೂಟಿ, ನನ್ನ ಸೇಲ್ಸ್ ಅಲ್ಲಿ ಇರೋದು, ಟೊಯೋಟಾದಲ್ಲಿ ಸೇಲ್ಸ್ ಅಲ್ಲಿ ಇರೋದು. ಹಾಗಾಗಿ ವೀಕಲ್ಲಿ ಆಗುದಿಲ್ಲ. ಬಟ್ ಈ ತರ ಪ್ರೋಗ್ರಾಮ್ ಎಲ್ಲ ಇದ್ರೆ ನಾನು ಸಂಜೆ ಹೋಗ್ತೇನೆ. 6 o'clock ನಮ್ಗೆ ಡ್ಯೂಟಿ ಮುಗೀತದೆ, ಅದರ ನಂತರ ಹೋಗ್ತೀನಿ. ಕರೆದ್ರೆ ಅಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತಾರೆ. ಸಂಡೇಸ್ ಎವ್ರಿ ಸಂಡೇ ಕ್ಲಾಸ್ ಇದೆ. ಮತ್ತೆ ನೈಟ್ ಇದೆ, ನನ್ನ ಹತ್ರ ವಿಡಿಯೋಸ್ ಇದೆ, ಎಲ್ಲ ಇದೆ. ನೈಟ್ ಅಂತೂ ಮಹಿಷಾಸುರನನ್ನು ಒಮ್ಮೆ ನೋಡಿ ಮಲಗುದು, ನೋಡ್ಬಿಟ್ಟೆ ಮಲಗುದು. ಯಾರಾದ್ರೂ ಕತ್ತಲೆಯಲ್ಲಿ ಒಳ್ಳೆಯ ವಿಚಾರ ನೋಡಿ ಅಥವಾ ಏನಾದ್ರೂ ಖುಷಿದೋ ನಗಡೋದೋ ನೋಡಿ ಮಲಗ್ತಾರೆ. ಮಹಿಷಾಸುರನನ್ನು ನೋಡಿ ಅದ್ರ ಆರ್ಭಟ ಕೇಳಿ ನಿಮ್ಗೆ ನಿದ್ದೆ ಬರ್ತದಲ್ಲ. ನೀವೇ ನೋಡಿ, ನೀವು ಮತ್ತೆ ಅದನ್ನ ನೋಡ್ತಾ ಇರ್ತೀವಿ ಅಷ್ಟು. ನೋಡಿದ್ರಲ್ಲ ವೀಕ್ಷಕರೇ, ಮಾತು ಇವತ್ತು ಮುತ್ತಿನ ಹಾಗೆ ಕಾಣಿಸ್ತಾ ಇದೆ ನನಗೆ. ಆ ಮುತ್ತು ಒಡೆಯದ ಹಾಗೆ ಎಲ್ಲರೂ ಕಾಪಾಡೋಣ ಅಂತ ಹೇಳ್ತಾ, ಸೊ ಈಗೊಂದು ಪುಟ್ಟ ವಿರಾಮ, ಟೇಕ್ ಅ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಅಂತರಾಳ, ಇದು ಆಂತರ್ಯದ ನೋವಿನ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಆರ್ಷಿಯ ತನುವಿಟ್ಲ, ಸೊ ಈಗ ನಮ್ಮ ಸಾಧಕಿಯರ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದ್ದೀರ. ಸಾಕಷ್ಟು ಜನರಿಗೆ ಸ್ಫೂರ್ತಿಯಾಗಿದ್ದೀರ. ನಿಮ್ಮ ಧರ್ಮದಿಂದಲ್ಲ, ನೀವು ಕಲೆಗಾಗಿ ಮಾಡಿರುವಂತಹ ತ್ಯಾಗದಿಂದ, ನೀವು ಎದುರಿಸಿದಂತಹ ರೀತಿಯಿಂದ. ಸೊ ಪ್ರತಿ ಧರ್ಮದಲ್ಲಿದ್ದರೂ ಇಂಥ ಹೆಣ್ಮಕ್ಳು ಇರಬೇಕಪ್ಪ ಅಂತ ಎಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಆದರೆ ಈಗ ಹೇಳಿದಾಗೆ ನೀವು ಎರಡೆರಡು ಧರ್ಮಕ್ಕೂ ನಿಮ್ಮ ಸಂಬಂಧ ಇದೆ. ಹುಟ್ಟಿದ್ದು ಒಂದು ಧರ್ಮದಲ್ಲಿ ಆದರೆ ಗೌರವಿಸುವಂಥದ್ದು ಇನ್ನೊಂದು ಧರ್ಮ ಕೂಡ ಇದೆ. ಸೊ ಎರಡು ಧರ್ಮಗಳ ನಡುವೆ ನೀವು ಒದ್ದಾಡಿದಂತಹ ಪರಿ ಎಲ್ರಿಗೆ ಒಂದು ಕ್ಷಣ ಕಣ್ಣೆದುರಿಗೆ ಬರುತ್ತೆ. ಗಂಡು ಮಕ್ಕಳಿಗೂ ಆ ಫ್ರೀಡಮ್ ಇರೋದಿಲ್ಲ. ಆದರೂ ಹೆಣ್ಣು ಮಗಳಾಗಿ ಅದೆಲ್ಲ ಎದುರಿಸಿದ್ದು ನೀವು ಹೇಳುವ ರೀತಿಯಲ್ಲೇ ಎಲ್ರಿಗೂ ಗೊತ್ತಾಗ್ತದೆ. ಆದರೆ ಅದಕ್ಕೂ ಮೀರಿದ್ದು ಒಂದು ದಿನ ನೀವು ಡಿಸಿಷನ್ ತೊಗೊಳ್ತೀರ, ನನಗೆ ಯಕ್ಷಗಾನ ಬೇಕು, ನಾನು ಮಾಡ್ತೇನೆ ಅನ್ನುವಂಥ ಡಿಸಿಷನ್ ತೊಗೊಳ್ತೀರ. ಆಗ ತುಂಬ ನಿಮ್ಮ ಜೀವನದಲ್ಲಿ ಕಳ್ಕೊಳ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗಿನ ಜಗತ್ತು ಹೇಗಿದೆ ಅಂತ ಹೇಳಿದ್ರೆ, ಒಂದು ಬೇಕು ಅಂತ ಹೇಳಿದ್ರೆ ಒಂದನ್ನೆಲ್ಲ 10 ಕಳ್ಕೊಳ್ಬೇಕಾಗುತ್ತೆ. ಏನೆಲ್ಲ ಕಳ್ಕೊಂಡಿದ್ದೀರಿ ಆ ಟೈಮಲ್ಲಿ? ಎಲ್ಲನೂ ಕಳ್ಕೊಂಡಿದ್ದೇನೆ, ಎಲ್ಲನೂ. ಇವಾಗ ನನ್ನ ಜೊತೆ ಇರೋದು, ನೀವು ಹೇಳಿದಾಗೆ ಯಾವ ಧರ್ಮವನ್ನು ಗೌರವಿಸ್ತೇನೆ. ನನ್ನ ಗಂಡ ಮಾತ್ರ, ಗಂಡನ ಮನೆಯವರು ಎಲ್ಲರೂ ದೂರ ಮಾಡಿದ್ದಾರೆ. ಬಹಳಷ್ಟು ಜನ ನನ್ನನ್ನು ದೂರ ಮಾಡಿದ್ದಾರೆ. ಒಳ್ಳೊಳ್ಳೆ ಎಜುಕೇಟೆಡೇ ನನ್ನ ರಿಲೇಟಿವ್ಸೇ ದೂರ ಮಾಡಿದ್ದಾರೆ. ಬಟ್ ಪರವಾಗಿಲ್ಲ, ಕಳ್ಕೊಂಡದ್ದು ಐ ಥಿಂಕ್ ಆಲ್ಮೋಸ್ಟ್ 90% ಎಲ್ಲ ಕಳ್ಕೊಂಡಿದ್ದೇನೆ. ಆದರೆ ಆ 10% ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿಕೆ ಇದೆ. ಮಾಡ್ತಾರೋ ಇಲ್ವೋ ಅವ್ರಿಗೆ ಬಿಟ್ಟದ್ದು. ಬಟ್ ದೇವರಂತೂ ಖಂಡಿತ, ನಾನು ನಂಬಿದ ಅಮ್ಮ ಅಂತೂ ಖಂಡಿತ ಸಪೋರ್ಟ್ ಮಾಡ್ತಾರೆ, ಸಾಕು. ಎಸ್. ಸೊ ಈ ಸಂದರ್ಭದಲ್ಲಿ
ಎಲ್ಲ ಸಿಕ್ಕಿದೆ ಅಂತ ಭಾವಿಸ್ತೀರಿ, ಯಾಕಂತ ಹೇಳಿದ್ರೆ ನಿಮಗೆಲ್ಲವೂ ಯಕ್ಷಗಾನ. ಆದರೆ ಒಂದು ಕ್ಷಣ ನಿಮ್ಗೆ ಅನ್ನಿಸ್ಲಿಲ್ಲ ನನಗೆ ಯಾಕೆ ಇಂತಹ ಪರಿಸ್ಥಿತಿ ಬಂದುಬಿಡ್ತು, ನಾನು ಹಿಂದೂ ಧರ್ಮದಲ್ಲೇ ಹುಡ್ತಿದ್ರೆ ನನಗೇನು ತೊಂದರೆ ಆಗ್ತಿರ್ಲಿಲ್ಲಲ್ಲ ಇಂಥದ್ದು ಅಂತ ಯಾವತ್ತೂ ನಿಮ್ಗೆ ಅನ್ನಿಸ್ಲೇ ಇಲ್ವಾ? ಹಿಂದೂ ಧರ್ಮ ಅದಕ್ಕೆ ನಂದು ಕಂಪ್ಲೀಟ್ ಗೌರವ ಇದೆ, ಅವರದ್ದು ಆಚಾರ ವಿಚಾರ ಆ ಕಲ್ಚರ್ ಎಲ್ಲನೂ. ಬಟ್ ನಮ್ಮ ಧರ್ಮದಲ್ಲಿ ಸಹ ಖಂಡಿತ ಒಳ್ಳೆಯದೇ, ನನ್ನ ಅಪ್ಪ ಅಮ್ಮ ನನಗೆ ಒಳ್ಳೆಯದೇ ಹೇಳಿಕೊಟ್ಟಿದ್ದಾರೆ. ಯಾಕಂದರೆ ನಾವು ನಮ್ಮ ಧರ್ಮ ಫಾಲೋ ಮಾಡಬೇಕಲ್ಲ. ಬಟ್ ನಂಗೆ ಒಮ್ಮೊಮ್ಮೆ ಅನ್ನಿಸ್ತಾ ಇತ್ತು ಈ ರೆಸ್ಟ್ರಿಕ್ಷನ್ಸ್ ಎಲ್ಲ ನೋಡುವಾಗ, ಅಯ್ಯೋ ನಮಗೆ ಯಾಕಪ್ಪ ಇದು ಈ ಥರ, ನಾವೇ ಯಾಕೆ ಈ ಥರ, ಭಾಳಷ್ಟು ಸತ್ತೆ. ಯಾಕಂದರೆ ನಾನು ಬೇಕಂತ ಆ ಡ್ರೀಮ್ ತಗೊಂಡಿಲ್ಲ, ಅದು ಹಿಂದೂಸಿದು ನಾನು ಅದೇ ಮಾಡ್ತೇನೆ. ನಾನು ಇದು ನನ್ನ ಮನೆಯೆದುರು ದೈವಸ್ಥ ಚಿಕ್ಕ ಮಗುವಿಗೆ ಅದು ಗೊತ್ತಿರೋದಿಲ್ಲ, ಅದು ಹಿಂದೂದ ಮುಸ್ಲಿಂ, ನಾನು ಮುಸ್ಲಿಮ್ನ ಹಿಂದೂ ಗೊತ್ತಿರಲ್ಲ. ನಮ್ಮ ಮನೆಯವರು ಹೇಗೆ ನಮ್ಮನ್ನು ಕರ್ಕೊಂಡೋಗಿ ತೋರಿಸ್ತಾರೆ, ಮೊದಲಿಂದಲೇ ನನ್ನನ್ನು ಒಳಗಿಟ್ಟಿದ್ರೆ ನಂಗೆ ಗೊತ್ತಿರ್ತಿರ್ಲಿಲ್ಲ ಸರೌಂಡಿಂಗ್ಸ್. ಅದು ದೇವರು, ಆಚೆ ಈಚೆಯವರೆಲ್ಲ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಅದು ಫಸ್ಟ್ ಆಫ್ ಆಲ್ ಹೇಳ್ತಾನೆ, ಎಲ್ಲರೂ ಹೋಗಿ ಹೆದರ್ತಾರೆ, ಅಮ್ಮ ಹೇಳಿದರೆ ಕೈ ಮುಗಿತಾರೆ, ಅಷ್ಟು ಪವರ್ಫುಲ್ ದೈವ, ಹೋಗಿ ಕೈ ಮುಗಿತಾರೆ. ನನಗೂ ಅದೇ ಮೈಂಡಲ್ಲಿ, ಅಮ್ಮ ಅದು ದೇವರು, ನನಗೆ ನನ್ನ ಮನೆಯವರು ಎಲ್ಲ ಒಂದೇ, ಅಲ್ಲ ಅಂದರೂ ದೇವರು, ಆ ಅಮ್ಮ ಅಂದರೂ ದೇವರು ಅಂತ ಹೇಳಿಕೊಟ್ಟಿದ್ದದು. ಹಾಗಾಗಿ ನಾನೇನು ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅವರೇ ಹೇಳಿಕೊಟ್ಟು ಹೀಗೆ ಮಾಡಿ ಇಷ್ಟು ರೆಸ್ಟ್ರಿಕ್ಷನ್ ಮಾಡೋದಂದ್ರೆ ಅರ್ಥವೇ ಇಲ್ಲ. ಅವರೇ ಹೇಳಿಕೊಡೋದಂತೆ ಅದು ದೇವರು ಅಂತ, ಅವರೇ ಅದನ್ನು ಹೋಗಬಾರ್ದು, ಅದು ಹಿಂದೂಸಿದು, ಅದು ಅರ್ಥ. ಆಗ ನನಗೆ ಫೀಲ್ ಆಗ್ತಾಯಿತ್ತು, ಎಲ್ಲ ಹುಡುಗಿಯರು ಅಯ್ಯೋ ನಾನು ಸಣ್ಣ ಇರುವಾಗ ಅವರು ಭರತನಾಟ್ಯ ಮಾಡೋದು, ಡ್ಯಾನ್ಸ್ ಮಾಡಿ, ನನಗೆ ಆಸೆ. ನಾನು ಭರತನಾಟ್ಯ ಕ್ಲಾಸಸ್ ಸೇರಿದ್ದೆ, ಭರತನಾಟ್ಯ ಅದು ನನಗೆ ಅರ್ಥದಲ್ಲಿ ನಿಲ್ಲಿಸಿದ್ರು, ಅದನ್ನು ನಿಲ್ಲಿಸಿದ್ರು. ಹಾಗಾಗಿ ಇದೆಲ್ಲ ಆ ಟೈಮಲ್ಲಿ ಫೀಲ್ ಆಗಿತ್ತು. ಮತ್ತು ಇವಾಗ ಸಹ ಫೀಲ್ ಆಗ್ತಾ ಇದೆ, ಆಗಲೇ ನಾನು ಕಲಿತಿದ್ರೆ. ಇವಾಗ ನಾನೊಂದು ಯಕ್ಷಗಾನ ಕಲಾವಿದೆಯಾಗಿ ರೆಡಿ ಆಗಿರ್ತಿದ್ದೆ. ಈಗ ನಾನು ಸ್ಟೂಡೆಂಟ್, ನನ್ನ ಪ್ರಕಾರ ನಾನು ಸ್ಟೂಡೆಂಟ್, ಯಾಕಂದ್ರೆ ನಾನು ಕಲಿತಾ ಇರೋದಷ್ಟೇ. ಮೇ ಬಿ ನಾನು ತುಂಬ ಪಾರ್ಟ್ ಮಾಡಿದ್ದೇನೆ, ಬಟ್ ಕಲ್ತಿಲ್ಲ. ಅದು ಆ ಟೈಮಿಗೆ ಈ ಥರ ಇರಬೇಕು ಅದೆಲ್ಲ ನಾನು ಕಲ್ತಿಲ್ಲ. ಬಟ್ ಇವಾಗ ಸ್ಟೂಡೆಂಟ್. ನಾನು ಆವಾಗಲೇ ನಾನು ಕಲಿತಿದ್ರೆ ಇವಾಗೊಂದು ಯಕ್ಷಗಾನಕ್ಕೆ ಎಲ್ಲರೆದುರು ಎಷ್ಟು ಚಿಕ್ಕ ವಯಸ್ಸಲ್ಲೇ ನಾನೊಂದು ಕಲಾವಿದೆಯಾಗಿ ಬೆಳೀತಿದ್ದೆ. ಅದು ಬೇಜಾರಿದೆ ಖಂಡಿತ. ಚಿಕ್ಕ ವಯಸ್ಸಲ್ಲಿ ಹೇಳಿಕೊಟ್ಟದನ್ನೇ ನಮಗೆ ಫಾಲೋ ಮಾಡಿಸ್ವಿ. ಚಿಕ್ಕ ವಯಸ್ಸಲ್ಲಿ ಹೇಳಿ ದೊಡ್ಡವರಾಗುವಾಗ ರೆಸ್ಟ್ರಿಕ್ಷನ್ ಇಡೋದು ಅದು ಅರ್ಥವೇ ಇಲ್ಲ ನನ್ನ ಪ್ರಕಾರ. ಆಗ ಎಲ್ಲರಿಗೂ ಅನ್ನಿಸುತ್ತೆ, ನನಗೆಲ್ಲ ನಾನು ಹೇಳ್ತಾ ಇದ್ದೇನೆ ಅಷ್ಟೇ, ಎಲ್ಲರಿಗೂ ಆ ಫೀಲ್ ಬರುತ್ತೆ, ರೆಸ್ಟ್ರಿಕ್ಷನ್ ಹಾಕುವಾಗ ಬಂದೇ ಬರುತ್ತೆ. ಎಸ್. ಸೊ ನಿಮ್ಮ ಲೈಫ್ ಡಾಕ್ಯುಮೆಂಟ್ರಿ ಆಗ್ತಾ ಇದೆ, ಆ ಲೈಫನ್ನೊಮ್ಮೆ ನೆನಪು ಮಾಡಿಕೊಂಡ್ರೆ, ಈ ಒಂದು ಘಟನೆನ ಡಿಲೀಟ್ ಮಾಡೋಣ, ಈ ಘಟನೆ ನನ್ನ ಜೀವನದಲ್ಲಿ ಆಗಬಾರ್ದಿತ್ತು ಅಂತ ಹೇಳಿದರೆ ಅಂಥದ್ದು ಯಾವುದಾದ್ರೂ ಘಟನೆ ಇದೆಯಾ? ಒಂದು ದೊಡ್ಡ ಘಟನೆ ಇದೆ, ಆದರೂ ಇವಾಗ ಹೇಳೋ ಹಾಗಿಲ್ಲ. ಬಟ್ ನಾನು ಅದೇ ಅಪ್ಪ ಅಮ್ಮ ಇವಾಗ ಅಂದರೆ ಅವರಿಗೆ ಎದುರು ಬಂದು ಸಪೋರ್ಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಪಾಪ ಅನ್ನಿಸ್ತದೆ. ಇಷ್ಟು ಒಂದು ಗೌರವ ಕೊಡ್ತಾ ಇದ್ದಾರೆ, ರೆಸ್ಪೆಕ್ಟ್ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಅಪ್ಪ ಅಮ್ಮನಿಗೆ ಆಸೆ ಇರುತ್ತೆ, ಗೊತ್ತಾಯ್ತಾ, ನನ್ನ ಮಗಳು, ಅವರಿಗೂ ಮನಸ್ಸಲ್ಲಿ ಖಂಡಿತ ಇರುತ್ತೆ, ಇವಾಗೊಂದು ಗುರುತಿಸ್ತಾ ಇದ್ದಾರೆ ನನ್ನ ಮಗಳನ್ನು. ಬಟ್ ನಮಗೆ ಎದುರು ನಿಂತು ಹೋಗಿ ಹೇಳಲಿಕ್ಕೆ ಆಗೋದಿಲ್ಲ, ಹೆದರ್ತಾರೆ. ಅದೆಲ್ಲ ಇವಾಗಲೂ ಕೂಡ ಖಂಡಿತ ಅಪ್ಪ ಅಮ್ಮ ಖಂಡಿತ. ಯಾಕಂದರೆ ಯಕ್ಷಗಾನ ಆರ್ಟಿಸ್ಟ್ ನಮ್ಮವರಿಗೆ ಅದು ಪ್ರೌಡ್ ಫೀಲ್ ಇಲ್ಲ ಇರಬೇಕು ಅಷ್ಟೇ ಇರುತ್ತೆ. ಮತ್ತು ಬಹಳಷ್ಟು ಅಂಥ ಘಟನೆಗಳು ಆಗಿದೆ, ಅದು ಹೇಳಿಕೊಳ್ಳುವಂಥ ಘಟನೆಗಳಲ್ಲ, ಬಟ್ ತುಂಬ ಫೇಸ್ ಮಾಡಿ ಒಂದೆರಡಲ್ಲ, ಅದು ಹೇಳ್ಕೊಂಡು ಹೋದರೆ ಲಿಸ್ಟೇ ಕೊಡಬೇಕಾಗೋದು. ಜಾಸ್ತಿ ನನ್ನ ಲೈಫಲ್ಲಿ ಆಗಿರೋದೇ ಕೆಟ್ಟ ಘಟನೆಗಳೇ. ಒಳ್ಳೇದಿದೆ, ನಾನು ರಂಗಸ್ಥಳ ಹತ್ತಿದೆ, ಮತ್ತು ನಾನಿವಾಗ ವರ್ಕ್ ಮಾಡ್ತಾ ಇರೋ ಕಂಪೆನಿ, ಅದೆಲ್ಲ ನಂದು ಒಳ್ಳೆ ಇನ್ಸಿಡೆಂಟ್. ಕೆಟ್ಟದ್ದೇ 99% ಎಲ್ಲ ಕೆಟ್ಟ ಘಟನೆಗಳೇ. ಎಸ್. ಹಾಗಂತ ಹೇಳಿದರೆ ಈಗ ಅರ್ಷಿ ಅವ್ರ ಜೊತೆ ತವರು ಮನೆ ಇಲ್ವಾ? ಇದ್ದಾರೆ, ಇಲ್ಲ, ಆ ಥರ ಎರಡು ಇದ್ದಾರೆ, ಇಲ್ಲ. ಯಾವತ್ತೂ ನಿಮ್ಮ ಒಂದು ನಾಟ್ಯವನ್ನು ನೋಡಿ ಯಾವತ್ತೂ ಬಂದು ನಿಮ್ಮ ಹತ್ರ ಚೆನ್ನಾಗಿ ಮಾಡಿದ್ಯಾ ಅಥವಾ ಖುಷಿ ಆಯಿತು ಇಂಥದ್ದು ಯಾವುದೇ ಕಮೆಂಟನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಲ್ಲ, ಯಾವುದೇ ಕಾಂಪ್ಲಿಮೆಂಟ್ ನಿಮಗೆ ಮಾಡಲಿಲ್ಲ? ಅಪ್ಪ ಅಮ್ಮ ಖಂಡಿತ ಒಂದು ಮಗಳನ್ನು ಹುಟ್ಟಿದ ಊರಲ್ಲಿ ಕರ್ಕೊಂಡು ಬಂದು ಸನ್ಮಾನ ಮಾಡ್ತಾರೆ. ಒಂದು ಊರಿದ್ದೊಂದು ಹೆಮ್ಮೆಯ ಹುಡುಗಿ ಅಂತ ಅನೌನ್ಸ್ ಮಾಡುವಾಗ ನಮ್ಮ ಮನೆ ಅಲ್ಲೇ ಅಲ್ವಾ, ಕಿವಿಗೆ ಕೇಳುತ್ತೆ.
ಆಗ ಅಪ್ಪ ಅಮ್ಮ ಯಾರು ಹುಟ್ಟಿಸಿದ ಅಪ್ಪ ಅಮ್ಮ ಅಂತೂ ಹೆಮ್ಮೆ ಪಡುವಂಥದ್ದೇ, ಬಟ್ ಅವರಿಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅದು ಅವಕಾಶ ಇಲ್ಲ. ಬಂದಿಲ್ವಾ ಕಾರ್ಯಕ್ರಮಕ್ಕೆ? ಇಲ್ಲ. ಆದ್ರೆ ಪ್ರೌಡ್ ಖಂಡಿತ ಆಗುತ್ತಲ್ವಾ, ಹೆತ್ತ ತಾಯಿ ಅಂದ್ಮೇಲೆ ಆಗ್ಲೇಬೇಕು, ಆಗಿರುತ್ತೆ. ಅಪ್ಪ ಅಂತೂ ಅಪ್ಪ ವಿಶ್ ಮಾಡ್ತಾರೆ, ಅಪ್ಪ ಎಲ್ಲಿದ್ರು ವಿಶ್ ಮಾಡ್ತಾರೆ, ಸಪೋರ್ಟ್ ಸಹ ಮಾಡಿದ್ದಾರೆ, ಬಹಳ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಏನ್ ಮಾಡೋದು, ನಮ್ಮ ದೇಶವೇ ಇವಾಗ ಏನು ಮಾಡೋ ಹಾಗೆ ಇಲ್ಲ, ಆ ಥರ ಈ ರೆಸ್ಟ್ರಿಕ್ಷನ್ ಇಂದಾಗಿ. ಏನು ಹೇಳೋಣ ಹರ್ಷಿಯಾ ಅವರೇ. ಸೊ ಜೀವನದಲ್ಲಿ ತುಂಬ ನೋಡಿಬಿಟ್ಟಿದ್ದೀರ, ನೀವು ಹೇಳಿದ್ರಲ್ಲ 90% ಕೆಟ್ಟ ಘಟನೆಯೇ ಆಗಿದೆ ಅಂತ. ಬಹುಶಃ ಕೆಟ್ಟ ಘಟನೆ ನಿಮ್ಮ ಜೀವನದಲ್ಲಿ ಆಗಿದೆ ಅಂತ ಹೇಳಿದರೆ ನೀವು ಸಾಮಾನ್ಯದವರಲ್ಲ, ಅಸಾಮಾನ್ಯ ಸೃಷ್ಟಿ ನಿಮ್ಮದು. ಸೊ ಅದಕ್ಕೋಸ್ಕರ ಗಟ್ಟಿ ಜೀವ, ಸಾಕಷ್ಟು ನೋವು ಕೊಟ್ಟು ನೋಡ್ತೇನೆ ಅನ್ನುವಂಥದ್ದು. ಈಗೇನು ಹೇಳ್ತದೆ, ನಾವು ಹಿಂದೂ ಧರ್ಮದಲ್ಲಿ ಏನು ನಂಬ್ತೀವಿ, ಹಣೆ ಬರಹ ಅನ್ನುವಂಥದ್ದು, ಅದು ಹಾಗೆ ಮಾಡಿಸ್ತಾ ಇದೆ ಅಂತ ಅನಿಸ್ತದೆ. ಒಂದು ಅವಕಾಶ ಸಿಕ್ಕರೆ ಹರ್ಷಿಯಾ ಅವರಿಗೆ, ಈಗ ನೀವು ಹೇಳಿದಂತಹ ದೇವರು, ನಿಮ್ಮ ಅಮ್ಮ ಕದ್ರಿ ಮಂಜುನಾಥ ಇರ್ಬೋದು, ದೇವರು ಪ್ರತ್ಯಕ್ಷ ಆಗಿ ಒಂದು ವರ ಕೊಡ್ತಾರೆ ಹರ್ಷಿಯಾ ಅವರಿಗೆ, ಏನು ಮಾಡ್ತೀರಾ ನೀವು? ಅಯ್ಯೋ, ಆ ಥರ ಆದರೆ ಫಸ್ಟ್ ಇಷ್ಟು ಹಣೆ ಬರ ಬರ್ದಿದ್ರು ಕಂಡ ಕನಸು ಅಂದರೆ ನನಗೇನೆ ಶಾಕ್. ಹೌದಾ, ನಾನು ಒಂದಿನ ಈ ಥರ, ಇದೆಲ್ಲ ನನಗೆ ಒಂಥರ ಡ್ರೀಮ್. ಹೌದು, ಈ ಥರ ಆಗುತ್ತಾ ಲೈಫ್, ಎಲ್ಲೋ ಇದ್ದೆ, ಕನಸು ಕಂಡೆ. ನನಗಿಷ್ಟೇ, ನಾನು ಹೋಗೋದು, ನಾವು ಬರೋದು, ಬುರ್ಕ ಹಾಕಿ ಕಾಲೇಜ್ ಲೈಫ್, ಅದೇ ಮನೇಲಿರೋದು. ನಾನು ಮುಸ್ಲಿಮ್, ಸೊ ನನಗೆ ಅದೇ ಗೊತ್ತಾಯ್ತ ಲೈಫ್. ನಾನು ಇವತ್ತು ಯಕ್ಷಗಾನ ಕುಂದು ಇದೆಲ್ಲ ದೇವರೇನೋ ನನಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ ಹಾಗೆ ಫೀಲ್. ಈ ಥರ ಎಲ್ಲ ಟ್ವಿಸ್ಟ್ ಫಸ್ಟ್ ಥ್ಯಾಂಕ್ಸ್ ಹೇಳ್ತೇನೆ. ಏನು ಮಾಡಿದ್ರು ಒಳ್ಳೇದಕ್ಕೆ ಅಲ್ವಾ. ಇವತ್ತೆಲ್ಲರೂ ಹರ್ಷಿ ಅಂತಂದು ಗುರುತಿಸಿದ್ದು ನನ್ನ ಅಮ್ಮನಿಂದಲೇ, ಆ ಮಂಜುನಾಥದಿಂದಲೇ ಖಂಡಿತ ಗುರುತಿಸ್ತಾ ಇದ್ದಾರೆ. ಬಟ್ ಒಮ್ಮೆ ನನ್ನ ಅಪ್ಪ ಅಮ್ಮ ಧೈರ್ಯದಲ್ಲಿ ಬಂದು ನಿಂತು ನನ್ನ ಮಗಳ ಆರ್ಟಿಸ್ಟ್ ಅಂತ ನನ್ನನ್ನು ಒಮ್ಮೆ ಒಪ್ಪಿಕೊಂಡ್ರೆ ಅದೇ ಲೈಫ್ ದೊಡ್ಡ ಅಚೀವ್ಮೆಂಟ್ ಇಷ್ಟ ಕೊಡ್ಬೋದು. ಎಸ್, ಬಹುಶಃ ಈ ಕಾರ್ಯಕ್ರಮ ನಿಮ್ದು ಅಪ್ಪ ಅಮ್ಮ ನೋಡ್ತಾರೆ, ಆದರೆ ಅವರು ಮನಸ್ಸು ಮಾಡಿದ್ರೆ ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನೀವು ಹೇಳಿದಾಗೆ ಪ್ರತ್ಯಕ್ಷ ಆಗಬೇಕಷ್ಟೇ. ಎಸ್. ಸೊ ಈಗ ಲೈಫಲ್ಲಿ ನಮ್ಮಿಂದನೂ ಸುಮಾರು ತಪ್ಪುಗಳಾಗಿರ್ತದೆ, ಯಾಕಂತ ಹೇಳಿದ್ರೆ ನಾವು ಮನುಷ್ಯರು, ದೇವರಲ್ಲ. ನಿಮ್ಮ ಜೀವನದಲ್ಲಿ ಯಾರಿಗಾದ್ರೂ ಸಾರಿ ಕೇಳಬೇಕು ಈ ಟೈಮಲ್ಲಿ? ಇಷ್ಟು ಜನ ನಿಮ್ಮ ಬಗ್ಗೆ ಹೊಗಳ್ತಾ ಇದ್ದಾರೆ, ಆದರೂ ಹರ್ಷಿಯಾ ಅವರಿಗೆ ಹರ್ಷಿಯಾ ಅವರ ಬಗ್ಗೆ ಮಾತ್ರ ಗೊತ್ತಿರುತ್ತೆ. ಸೊ ಒಂದು ಸಾರಿ ಕೇಳಬೇಕು, ಯಾರಿಗೆ ಕೇಳ್ತೀರಾ ಸಾರಿ? ಅಪ್ಪ ಅಮ್ಮ ಅಣ್ಣ ಸಾರಿಗೆ ಹೇಳೋದು. ಯಾಕಂದರೆ ನನಗೆ ಯಾವತ್ತೂ ಯಾವುದ್ರಲ್ಲೂ ಕಮ್ಮಿ ಮಾಡಿರಲಿಲ್ಲ, ಯಾವುದ್ರಲ್ಲೂ ಸಹ ಕಮ್ಮಿ ಮಾಡಿಲ್ಲ. ಇವತ್ತು ಈಗ ಹೇಳಿದರೆ ಅದು ರೆಡಿ, ಆ ಥರ ನೋಡ್ಕೊಂಡಿದ್ರು. ಬಟ್ ಅವರು ಈ ಚಾನಲ್ ಮೂಲಕನ ಏನೋ ನಂಗೆ ಗೊತ್ತಿಲ್ಲ, ನಾನು ಕೇಳ್ಕೊಳ್ಳೋದಿಷ್ಟು, ನಾನು ಏನು ತಪ್ಪು ಮಾಡಿಲ್ಲ. ಫಸ್ಟ್ ಅದರ ಒಳಗೆ ಹೋಗಿ ಎಂಥ ವಿಚಾರ ತಿಳ್ಕೊಳ್ಳಿ. ನಾನು ಯಾವುದೇ ತಪ್ಪು ಮಾಡಿಲ್ಲ. ಇವತ್ತೊಂದು ಆರ್ಟಿಸ್ಟ್ ಆಗಿ ನಿಮ್ಮ ಎದುರು ನಿಂತಿದ್ದೇನೆ. ಸೊ ಎಲ್ಲರೂ ಗೌರವ ಕೊಡ್ತಾ ಇದ್ದಾರೆ. ನೀವು ಸಹ ಥಿಂಕ್ ಮಾಡಿ, ನೀವೇ ಹೆತ್ತ ಮಗಳಲ್ವಾ, ಒಂದು ಸಾರಿ ಕೊಟ್ಟು ಒಮ್ಮೆ ಎಕ್ಸ್ಕ್ಯೂಸ್ ಮಾಡಿ. ಇರೋದೊಂದು ಲೈಫ್ ಅಲ್ವಾ. ಅಪ್ಪ ಅಮ್ಮ ಬೇಕು ಅನ್ನಿಸ್ತಿದೆ ಖಂಡಿತ, ಯಾರಿಗೆ ಬೇಡ. ಎಸ್. ಸೊ ಸಾರಿ ಆಯಿತು, ವರ ಕೂಡ ಆಯಿತು, ಜೀವನದಲ್ಲಿ ಡಿಲೀಟ್ ಮಾಡಬೇಕು ಆಯಿತು. ಬಟ್ ಯಾರೂ ಡಿಲೀಟ್ ಮಾಡದ ಹಿಸ್ಟ್ರಿಯಾಗಿ ಉಳಿದಿದ್ದೀರ ನೀವು. ಹಾಗೇ ಇರಿ, ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡ್ತಾಯಿರಿ, ಹೀಗೆ ಇನ್ಸ್ಪೈರ್ ಮಾಡ್ತಾಯಿರಿ. ನಿಮ್ಮನ್ನು ನೋಡಿ ಸಾಕಷ್ಟು ಜನ ಇವತ್ತು ಧೈರ್ಯದಿಂದ ಎದ್ದು ನಿಂತಿರ್ತಾರೆ, ನಾನು ಏನಾದರೂ ಮಾಡ್ತೇನೆ ಜೀವನದಲ್ಲಿ ಅಂತ. ಈ ಕ್ಷಣ ಯಾರನ್ನಾದರೂ ನೆನಪಿಸ್ಕೊಳ್ಬೇಕು ನಿಮ್ಮ ಜೀವನದಲ್ಲಿ, ಇಂತಹ ವ್ಯಕ್ತಿ ಇದ್ದಿದ್ದರಿಂದ ನಾನು ಇನ್ನಷ್ಟು ಗಟ್ಟಿಯಾದೆ ಅನ್ನೋವಂಥದ್ದು ಏನಾದರೂ ಇದ್ದೆ, ಯಾರನ್ನಾದರೂ ನೆನಪಿಸ್ಕೊಳ್ಬೇಕು ಅಂತಿದ್ರೆ ಆ ವ್ಯಕ್ತಿ ಯಾರು? ಫಸ್ಟ್ ನನ್ನ ಅಮ್ಮ, ನನ್ನ ದೇವರು, ಅವರೇ ನನಗೆ ಸ್ಟ್ರೆಂತ್. ಫಸ್ಟ್ ಅವರೇ, ನಾನು ನಂಬಿರೋ ಅಮ್ಮ ನಂದು ಸ್ಟ್ರೆಂತ್. ನನ್ನ ಪೇರೆಂಟ್ಸು ಸಹ ಬರ್ತಾರೆ, ಆದರೆ ವ್ಯಕ್ತಿ ಈ ಯಕ್ಷಗಾನಕ್ಕೆ ಸಂಬಂಧಪಟ್ಟದಾದ್ರಿಂದ ಅದು ನಂದು ಗುರುಗಳು ರಮೇಶ್ ಭಟ್. ಯಾರೂ ರೆಡಿ ಇರಲಿಲ್ಲ ಯಕ್ಷಗಾನ ಹೇಳಿಕೊಡ್ಲಿಕ್ಕೆ. ಇವತ್ತು ನಾನೊಂದು
ಮೀಡಿಯಾದಲ್ಲಿ ಕೂತಿದ್ದೇನೆ, ನೀವು ಇಷ್ಟು ಕೇಳ್ತಾ ಇದ್ದೀರಂದರೆ ರೀಸನ್ ರಮೇಶ್ ಭಟ್ ಸರ್. ಅದು ಬಿಟ್ಟರೆ ನಂದು ಫ್ರೆಂಡ್ಸ್ ಇದ್ದಾರೆ ಬಹಳ, ಒಬ್ಬರ ಹೆಸರು ಹೇಳಿ ಒಬ್ಬರನ್ನು ಬಿಡೋ ಹಾಗಿಲ್ಲ, ಎಲ್ಲ ನನ್ನ ಫ್ರೆಂಡ್ಸ್ ಮೇನ್. ಮತ್ತು ಮೇನ್ ನನ್ನ ಅಮ್ಮ ನನಗೆ ಕೈ ಬಿಟ್ಟಿಲ್ಲ, ಯಾವುದಕ್ಕೂ ಕೈ ಬಿಟ್ಟಿಲ್ಲ. ಸೊ ಅಷ್ಟದು. ಮತ್ತು ರಮೇಶ್ ಭಟ್ ಸರ್. ಎಸ್, ಸೊ ಆ ತಾಯಿ ಯಾವತ್ತೂ ನಿಮ್ಮ ಕೈ ಬಿಡೋದಿಲ್ಲ. ಸೊ ಇವತ್ತು ನನಗಂತೂ ಭಾಳ ಖುಷಿ ಆಯಿತು. ಅತಿ ದೊಡ್ಡ ಹೆಮ್ಮೆಯ ಎದುರು ಕೂತ್ಕೊಂಡಿದ್ದೇನಲ್ಲ ನಾನು. ಸೊ ನಾನು ತುಂಬ ಲಕ್ಕಿ ಅಂತ ಫೀಲ್ ಮಾಡ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ಮನಸ್ಸು ಬಿಚ್ಚಿ ನನ್ನ ಎದುರು ಮಾತಾಡಿದ್ರಿ, ನಮ್ಮ ಮೇಲೆ ಪ್ರೀತಿ ಇಟ್ಟು ನಿಮ್ಮ ಪ್ರೀತಿಯನ್ನು ನಮಗೆ ಹೇಳ್ಕೊಂಡ್ರಿ. ಏನು ಅನ್ನಿಸ್ತು ಇಷ್ಟು ಹೊತ್ತಿನ ಮಾತುಕತೆ? ಏನೋ ರಿಯಲ್, ಈಗ ಸ್ಕ್ರಿಪ್ಟ್ ಆಗಿದ್ರೆ ಹೇಳ್ಬೋದಿತ್ತು, ಬಟ್ ಇದು ರಿಯಲ್ ಮನಸ್ಸಿನ ಮಾತು ಮಾತಾಡಿದ್ವಿ, ಹಾಗಾಗಿ ಇಮೋಷನ್ ಜಾಸ್ತಿ ಆಯಿತು. ಬಟ್ ಖುಷಿ ಆಯಿತು, ಒಂದು ನನ್ನ ಎಲ್ಲರಿಗೆ ತಲುಪಲಿ ಅಷ್ಟೇ. ಆದರೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ನನಗೆ ಹೇಳಿಕೊಡಿ. ನಾನು ದೊಡ್ಡ ಆರ್ಟಿಸ್ಟ್ ಅಲ್ಲ, ನಾನು ಕಲಿಬೇಕಂತ ಹಂಬಲಿಸ್ತಾ ಇರೋ ಒಂದು ಹುಡುಗಿ ಯಕ್ಷಗಾನ. ಸೊ ಎಲ್ಲರೂ ಗೊತ್ತಿದ್ದವರು ನನಗೆ ಹೇಳಿಕೊಡಿ ಅಷ್ಟೇ ಹೇಳ್ತಾ ಇರೋದು. ಆದರೆ ಆಗದಿದ್ದರೆ ಹಿಂದೆಂದ ಮಾತಾಡಬೇಡಿ, ಕಲೀಲಿ ಅಂತ ಬಿಟ್ಟು ಬಿಡಿ ಅಷ್ಟೇ. ಇಷ್ಟು ಸಾಕು. ಇದು ನಮ್ಮ ಸಾರಾಂಶ ಇವತ್ತಿನ ಇಂಟರ್ವ್ಯೂದು. ತುಂಬ 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 ಖುಷಿ ಆಯಿತು. ನಿಮ್ಮ ನಗು ಹೀಗೆ ಇರಲಿ, ನಾನು ನಿಮ್ಮ ನಗುವಿನ ಅಭಿಮಾನಿಯಾದೆ ಇವತ್ತು. ಸೊ ಹೀಗೆ ನಗ್ನಾಗ್ತಾ ಇರಿ. ಮಹಿಷಾಸುರ ವೇಷ ಹಾಕುವಾಗ ನನ್ನನ್ನು ಕರೀರಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಬಹುಶಃ ಇವತ್ತು ನಾನು ತುಂಬ ಸಣ್ಣ ಹುಡುಗಿ ಆದೆ ಅಂತ ದೊಡ್ಡ ವ್ಯಕ್ತಿತ್ವದ ಎದುರು ಅಷ್ಟು ಖುಷಿಯಿಂದ ಇವತ್ತು ಕಾರ್ಯಕ್ರಮ ಎಂಡ್ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ನೋಡಿದ ಪ್ರತಿಯೊಬ್ಬರು ಒಂದು ಅರ್ಥ ಮಾಡ್ಕೊಳ್ಳಿ, ಧರ್ಮ ಎನ್ನುವಂಥದ್ದು ಮನುಷ್ಯ ಧರ್ಮ ಮಾತ್ರ. ಅದಕ್ಕಿಂತ ಮೀರಿದ ಧರ್ಮ ಅಂತ ಇದ್ದರೆ ಸಾಧ್ಯನೇ ಇಲ್ಲ. ಜಗತ್ತಿನಲ್ಲಿರುವಂತಹ ಒಂದು ಧರ್ಮ ಅಂತಿದ್ದರೆ ಮನುಷ್ಯ ಧರ್ಮ. ಪ್ರೀತಿ, ಮಮತೆ, ಜೊತೆಗೆ ಆಶೀರ್ವಾದ, ಇದೆಲ್ಲವನ್ನ ಎಲ್ಲರಿಗೂ ಕೊಡ್ತಾ ಇರಿ ಅಂತ ಹೇಳ್ತಾ, ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿ ದೊಡ್ಡ ವ್ಯಕ್ತಿತ್ವದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ.